వినాయక నిను వినా బ్రోచుటకు వినాయక నిను వినా బ్రోచుటకు వినాయక నిను వినా బ్రోచుటకు వినాయక నిను వినా బ్రోచుటకు వేరెవరురా విఘ్నరాజ వేరెవరురా విఘ్నరాజ వినాయక నిను వినా బ్రోచుటకు వేరెవరురా విఘ్నరాజ వినాయక అనాథ రక్షక అనాథ రక్షక అనాథ రక్షక అనాథ రక్షక అనాథ రక్షక అనాథ రక్షక నీవేగాన అనాథ రక్షక నీవేగాన ఆదరుచినను బ్రోవరా ఆదరుచినను బ్రోవరా ఆదరుచినను బ్రోవరాద ఆదరుచినను బ్రోవరాద వినాయక నిను వినా బ్రోచుటకు వేరెవరురా విఘ్నరాజ వినాయక సరసిరుహారు మాయుగ చరణ సరసిరుహారు మాయుగ చరణ సతతము శ్రుత జన సంకటహరణ సరసిరుహారు మాయుగ చరణ సతతము శ్రుత జన సంకటహరణ పరమ కృపా సాగరా 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 పరమ కృపా సాగర పరసుగుణ పరమ కృపా సాగర పరసుగుణ బాలిత జన గోపాలదాసనుత పాలిత జన గోపాలదాసనుత పాలిత జన గోపాలదాసనుత పాలిత జన గోపాలదాసనుత వినాయక నిను వినా బ్రోచుటకు వేరెవరురా విఘ్నరాజ వినాయక ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ 26ನೇಯ ವರ್ಧಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲ ಸೇರಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು BM ರವೀಂದ್ರ ಆಚಾರ್ಯ, ಅಧ್ಯಕ್ಷರು SK ಗೋಲ್ಡ್ ಸ್ಮಿತ್ ಸೊಸೈಟಿ ಮಂಗಳೂರು. ಇವರಿಗೆ ಶ್ರೀ ಮಠದ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಶ್ರೀ ಶ್ರೀ ಜಗದ್ಗುರುಗಳವರ ಚರಣಾರವಿಂದಗಳಿಗೆ ಅಭಿನಂದನೆ ಸಮರ್ಪಣೆ ಮಾಡಲಿಕ್ಕೆ
ನಮ್ಮ ಜೊತೆ ಇದ್ದಾರೆ, ನಮ್ಮವರೇ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಸದಾ ಕೆಲಸವನ್ನು ಮಾಡುತ್ತಿರುವಂತಹ ಗೌರವಾನ್ವಿತ ಪ್ರೊಫೆಸರ್ ಪಿ ಶಿವಾಜಿ ಅಧಿಕಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಅತಿಥಿ ಅಧ್ಯಾಪಕರಿಗೆ ಸ್ವಾಗತವನ್ನು ನೀಡಿದಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದುಂಟು ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ತಮಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕವನ್ನು ಮಾಡಬೇಕಾಗಿ ನಾನು ಧರ್ಮಾಧಿಕಾರಿಗಳಲ್ಲಿ ನಾನು ಕೇಳಿಕೊಳ್ತೇನೆ. ಆಚಾರ್ಯ ಶಂಕರರು ತನ್ನ ಅದ್ಭುತ ಮೇಧಾಶಕ್ತಿಯಿಂದ ಎಲ್ಲ ಅವೈದಿಕ ಸಿದ್ಧಾಂತಗಳನ್ನು ಅವರ ಪ್ರಮುಖರನ್ನು ವಾದದಲ್ಲಿ ಸೋಲಿಸಿ ಅವರನ್ನು ಪರಿವರ್ತಿಸಿ ಪುನಃ ಒಂದು ಮುಖ್ಯ ವಾಹಿನಿಗೆ, ವೈದಿಕ ಧರ್ಮದ ವಾಹಿನಿಗೆ ಅವರನ್ನು ತರ್ತಾರೆ. ಇದು ತಮಗೆಲ್ಲರಿಗೂ ತಿಳಿದ ವಿಚಾರ. ಅದು ನಶಿಸಿ ಹೋಗದಂತೆ ಮುಂದಕ್ಕೆ ಅದು ಬೆಳೆದುಕೊಂಡು ಹೋಗಬೇಕು. ಆ ದೃಷ್ಟಿಯಲ್ಲಿ ಅವರು ಭಾರತದಲ್ಲಿ 4 ವೇದಪೀಠಗಳನ್ನು ಮಾಡಿ ಅದಕ್ಕೆ ಯತಿಗಳನ್ನು ಪೀಠಾಧಿಪತಿಗಳನ್ನಾಗಿ ಮಾಡಿ ಅವರಿಂದ ಈ ಧರ್ಮ ಸಂರಕ್ಷಣೆಯ ಕಾರ್ಯದ ಜವಾಬ್ದಾರಿಯನ್ನು ಅವರಿಗೆ ವಹಿಸಿಕೊಡ್ತಾರೆ. ನಮ್ಮ ಧಾರ್ಮಿಕ ಆಚಾರ ವಿಚಾರಗಳ ಎಲ್ಲ ದಂಡಾಧಿಕಾರ ಸ್ಥಾನವನ್ನು ಕೂಡ ಅವರಿಗೆ ಕೊಡ್ತಾರೆ. ಆವಾಗ ಆಗಿನ ಎಲ್ಲ ರಾಜರು ಕೂಡ ಅದಕ್ಕೆ ಮಾನ್ಯತೆಯನ್ನಿಟ್ಟು ಅದರ ಒಳಗೆ ಅವರು ಕೂಡ ಸೇರಿಕೊಳ್ತಾರೆ. ಹೀಗೆ ಒಂದು ಸುವ್ಯವಸ್ಥೆಯನ್ನು ಭಾರತದಲ್ಲಿ ತಂದವರು ಆಚಾರ್ಯ ಶಂಕರರು. ಈ ಶಂಕರರು ಪ್ರತಿಷ್ಠಾಪಿಸಿದಂತಹ ದಕ್ಷಿಣ ಭಾಗದ ಶೃಂಗೇರಿ ಹೇಳುವಂಥದ್ದು ನಮಗೆಲ್ಲರಿಗೂ ಜಗದ್ಗುರು ಪೀಠ, ನಮಗೆ ಗುರುಪೀಠ. ಅಲ್ಲಿರುವ ಎಲ್ಲ ಜಗದ್ಗುರುಗಳು ಕೂಡ ಬಂದವರೆಲ್ಲರೂ ಮಹಾಮಹಿಮರು, ತತ್ವಜ್ಞಾನಿಗಳು, ಎಲ್ಲದರಲ್ಲಿಯೂ ಅಗ್ರ ಶ್ರೇಣಿಯಲ್ಲಿದ್ದವರವರು. ಈಗ ನಾವು ಶಿಷ್ಯರು ಗುರುಗಳನ್ನು ಅವರವರ ಸಂಪ್ರದಾಯಗಳಿಗೆ ಅನುಗುಣವಾಗಿ ಅವರನ್ನು ಗೌರವಿಸುವಂಥ, ಅವರಿಗೆ ಪೂಜಿಸುವಂಥದ್ದು, ಸೇವೆ ಮಾಡುವಂಥದ್ದು, ಅವರಿಂದ ಅನುಗ್ರಹ ಪಡೆದುಕೊಂಡು ಬರುವಂಥದ್ದು ವಾಡಿಕೆ, ನಮ್ಮ ಕರ್ತವ್ಯ. ಇವಾಗ ಗುರುಗಳ ಕೆಲವು ಸೇವೆಗಳು ಯಾವುದು ಅಂತ ಹೇಳಿದರೆ ಅದರಲ್ಲಿ ವರ್ಧಂತಿ ಕೂಡ ಒಂದು ಬರ್ತದೆ. ಗುರುಗಳಿಗೆ ವರ್ಧಂತಿ ಅಂದರೆ ಅವರು ಹುಟ್ಟಿದ ದಿವಸವನ್ನು ನಾವು ವರ್ಧಂತಿ ಅಂತ ಹೇಳಿ ನಾವು ಅದನ್ನು ಆಚರಿಸ್ತೇವೆ. ಆ ದಿವಸ ನಾವು ಅವರಿಗೆ ಪಾದಪೂಜೆ, ಭಿಕ್ಷೆ ಇಂಥದ್ದನ್ನೆಲ್ಲ ಮಾಡಿ ನಾವು ಅವರನ್ನು ಪೂಜಿಸ್ತೇವೆ. ಹಾಗೆಯೇ ಅವರ ವಿಚಾರವಾಗಿ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸುವಂಥದ್ದು ಕಾರ್ಯಕ್ರಮ ಕೂಡ ನಾವು ಮಾಡಿಕೊಳ್ತೇವೆ. ಅದೇ ರೀತಿ ನಾವು ನಮ್ಮ ಈ ಶಾಖಾ ಮಠದಲ್ಲಿ ಶೃಂಗೇರಿ ಜಗದ್ಗುರುಗಳ ವರ್ಧಂತಿ ಕಾರ್ಯಕ್ರಮವನ್ನು ನಾವು ಬಹಳ ವರ್ಷಗಳಿಂದ ಈ ಮಠ ಸ್ಥಾಪನೆ ಆದಂದಿನಿಂದ ನಾವು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈಗ ವಿಧುಶೇಖರ ಭಾರತಿ ಸ್ವಾಮಿಗಳವರ ವರ್ಧಂತಿ. ಈಗಿನ ಪೀಠಾಧಿಪತಿಗಳು ಭಾರತೀ ತೀರ್ಥ ಮಹಾಸನ್ನಿಧಾನಗಳವರು, ಅವರ ಉತ್ತರಾಧಿಕಾರಿ ವಿಧುಶೇಖರ ಭಾರತಿ ಸನ್ನಿಧಾನಗಳವರು. ಹಾಗೆ ನಮ್ಮ ವ್ಯಾವಹಾರಿಕವಾಗಿ ಅವರು ಬೇರೆ ಬೇರೆ ಕಂಡರೂ ಅವರು ಒಂದೇ ಅಂತ ಲೆಕ್ಕ, ಅವರು ಬೇರೆ ಬೇರೆ ಅಲ್ಲ. ಹಿಂದೆ ಅಭಿನವ ವಿದ್ಯಾತೀರ್ಥ ಸನ್ನಿಧಾನಗಳವರು ಇರುವಾಗ ಅವರೊಂದು ಮಾತು ಹೇಳ್ತಾ ಇದ್ದರು. ಅಂದರೆ ಕೆಲವು ಸಲ ಏನಾಗ್ತದೆ ಹೇಳಿದರೆ ಅವರು ಚಿಕ್ಕವರಿಗೆ, ಅವರ ಉತ್ತರಾಧಿಕಾರಿಗೆ ಹೆಚ್ಚು ಜವಾಬ್ದಾರಿ ಕೊಡ್ತಾರೆ. ಇವಾಗ ನಾವು ದೊಡ್ಡ ಗುರುಗಳು, ಸಣ್ಣ ಗುರುಗಳು ಅಂತ ಅವರನ್ನು ಬೇರೆ ಬೇರೆ ಕರೀತೇವೆ. ಈಗಿನ ದೊಡ್ಡ ಗುರುಗಳ ಭಾರತೀ ತೀರ್ಥ ಸ್ವಾಮಿಗಳು ಹೆಚ್ಚಿನ ಜವಾಬ್ದಾರಿಯನ್ನು ಚಿಕ್ಕವರಿಗೆ ಕೊಟ್ಟಿದ್ದಾರೆ, ಸಣ್ಣ ಗುರುಗಳಿಗೆ ಕೊಟ್ಟಿದ್ದಾರೆ. ಈಗ ನವರಾತ್ರಿಯ ದರ್ಬಾರ್ನಲ್ಲಿ ಕೂತ್ಕೊಳ್ಳುವ ಇದನ್ನು ಕೂಡ ಚಿಕ್ಕವರಿಗೆ ಕೊಟ್ಟಿದ್ದಾರೆ, ವಿಧುಶೇಖರ ಭಾರತಿಯವರಿಗೆ ಕೊಟ್ಟಿದ್ದಾರೆ. ಈಗ ಈ ವರ್ಷ ದಕ್ಷಿಣ ಭಾರತದ ಹೆಚ್ಚಿನ, ಅಂದರೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದ ಉತ್ತರ ಭಾಗದಲ್ಲೆಲ್ಲ ಅವರು ಸುಮಾರು 4 ತಿಂಗಳುಗಳ ಕಾಲ ಅವರು ಸಂಚರಿಸಿ ಧರ್ಮ ಪ್ರಚಾರದ ಕೆಲಸವನ್ನು ಮಾಡಿ ಅಲ್ಲಿ ಮಠದ ಶಾಖೆಗಳನ್ನು ಮಾಡಿದ್ದಾರೆ. ಇನ್ನು ಎಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಕೂಡ ಅವರು ಮಾಡಿದ್ದಾರೆ. ಅದೆಲ್ಲ ಮಾಡಿದ್ದು ಚಿಕ್ಕ ಗುರುಗಳೇ. ಹಾಗೆ ಕೆಲವು ಸಲ ಆಕ್ಷೇಪ ಮಾಡ್ತಾರೆ. ಕಳೆದ ಸಾರಿ ಕೇರಳದಿಂದ ಈಚೆ ಬರ್ತಾ ಇರುವಾಗ ಕಾಂಜಂಗಾಡು, ಕಾಸರಗೋಡಲ್ಲಿ 2 ಕ್ಯಾಂಪ್ ಗುರುಗಳು ಮಾಡಿದ್ದರು. ಆವಾಗ ಹೆಚ್ಚಿನ ಕಡೆಗೆ ಅವರು ಶಿಷ್ಯವರ್ಗದವರು ಅವರನ್ನು ಆಹ್ವಾನಿಸಿದರು ಅವರವರ ಸಂಘಗಳಿಗೆ, ಅವರವರ ದೇವಸ್ಥಾನಗಳಿಗೆ. ಆವಾಗ ಇದ್ದರೂ ಕೂಡ ಚಿಕ್ಕವರನ್ನೇ ವಿಧುಶೇಖರ ಭಾರತಿಗಳನ್ನೇ ಗುರುಗಳು ಕಳಿಸ್ತಾ ಇದ್ದರು. ಆವಾಗ ಅವರಿಗೆ ಅಸಮಾಧಾನ, ದೊಡ್ಡವರು ಬರಲಿಲ್ಲ, ಚಿಕ್ಕವರು ಬಂದರು ಅಂತ ಹೇಳಿ. ಆದರೆ ಅಲ್ಲಿ ಭೇದ ಇಲ್ಲ. ಅಭಿನವ ವಿದ್ಯಾತೀರ್ಥರು ಒಮ್ಮೆ ಈ ಮಾತನ್ನು ಅವರ ಕಾಲದಲ್ಲಿ ಅವರು ಹೇಳಿದ್ದನ್ನು ಇವರು ಭಾರತೀ ತೀರ್ಥವರು ನೆನಪಿಸಿದರು ಕಳೆದ ಬಾರಿ. ಹೇಗೆ ಹೇಳಿದರೆ, ಶೃಂಗೇರಿಯಲ್ಲಿ ಕೆಲವು ಸಲ ಗುರುಗಳು 2 ರೂಪದಲ್ಲಿ ಕಾಣಿಸ್ತಾರೆ, ಕೆಲವು ಸಲ 1 ರೂಪದಲ್ಲಿ ಕಾಣಿಸ್ತಾರೆ ಅಂತ.
ಅಂದರೆ ಗುರುಗಳು ಶಿಷ್ಯರಿದ್ದರು ಅವರೊಬ್ಬರೇ, ಇಬ್ಬರಾಗಿ ಇಬ್ಬರು ಅವರೊಬ್ಬರೇ ಅಂತ ಆ ರೀತಿ. ಹಾಗೆ ಇವತ್ತು ನಾವು ಚಿಕ್ಕವರು ದೊಡ್ಡವರು ಅಂತಿಲ್ಲ, ಚಿಕ್ಕವರಾದರೂ ನಾವು ಅವರನ್ನು ಪೀಠಾಧಿಪತಿ ಅನ್ನೋ ದೃಷ್ಟಿಯಲ್ಲಿ ನಾವು ಅವರನ್ನು ಇವತ್ತು ಪೂಜಿಸುವಂಥದ್ದು ನಮ್ಮದು ಧರ್ಮ. ನಮಗಿಬ್ಬರು ಒಂದೇ ಆ ರೀತಿ. ಹಾಗೆ ಇವತ್ತು ಅವರ ಹುಟ್ಟಿದ ದಿವಸ ಅದನ್ನು ವರ್ಧಂತಿ ಅಂತ ಹೇಳಿ ನಾವು ಅದನ್ನು ಆಚರಿಸ್ತೇವೆ. ನಮಗೆ ಆಧ್ಯಾತ್ಮಿಕವಾಗಿ ನಮ್ಮನ್ನು ಮುನ್ನಡೆಸಬೇಕಾದವರು ನಮಗೆ ಗುರುಗಳು. ನಾವು ಗುರುಗಳ ಇದನ್ನು ಈಗ ತಪ್ಪು ಅಭಿಪ್ರಾಯದಲ್ಲಿ ನಾವು ಅದನ್ನು ಹೇಳ್ತಾ ಇದ್ದೇವೆ. ಎಲ್ಲರನ್ನು ನಾವು ಗುರುಗಳು ಅಂತ ಕರೀತೇವೆ. ಗುರುಗಳು ಹೇಳಿದರೆ ಆಧ್ಯಾತ್ಮಿಕವಾಗಿ ನಮ್ಮನ್ನು ಯಾರು ಮುಂದಕ್ಕೆ ಕೊಂಡೋಗ್ತಾರೋ ಅವರು ಮಾತ್ರ ಗುರುಗಳು. ಬಾಕಿಯವರು ಗುರುಗಳಲ್ಲ, ಬಾಕಿಯವರು ಶಿಕ್ಷಕರು ಅಥವಾ ಬೇರೆ ಉಪನ್ಯಾಸಕರು, ಹೀಗೆ ಅವರನ್ನು ನಾವು ಕರಿಬೇಕಷ್ಟೇ. ಗುರುಗಳು ಅಂತ ನಾವು ಎಲ್ಲರನ್ನು ಸಂಬೋಧನೆ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ನಮಗೆ ಆಧ್ಯಾತ್ಮಿಕವಾಗಿ ನಮ್ಮನ್ನು ಯಾರು ಮುನ್ನಡೆಸ್ತಾರೆ ಅವರು ಮಾತ್ರ ಗುರುಗಳು. ಅಂಥವರ ಗುರುಗಳ ಒಂದು ಇವತ್ತು ವರ್ಧಂತಿಯನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಾವು ಶೃಂಗೇರಿಯಲ್ಲಿ ಬಹಳ ವಿಜೃಂಭಣೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ರಾಜ್ಯದ ದಕ್ಷಿಣ ಭಾರತದ ಪ್ರಧಾನವಾಗಿ 4 ಮುಖ್ಯ ವಿದ್ವಾಂಸರನ್ನು ಅಲ್ಲಿ ಗೌರವಿಸ್ತಾರೆ. ಇನ್ನು ನೂರಾರು ಜನರಿಗೆ ಇವತ್ತು ಅವರು ಸಂಭಾವನೆ ಪುರಸ್ಕಾರವನ್ನೆಲ್ಲ ಮಾಡ್ತಾರೆ ಇವತ್ತು ಅಲ್ಲಿ ಮಠದಲ್ಲಿ. ನಾವು ಇಲ್ಲಿ ಏನು ಮಾಡ್ಬೋದು ಹೇಳಿದರೆ, ನಮ್ಮ ಈ ಜಿಲ್ಲೆಯ ಒಳಗಿನ ಪರಿಸರದಲ್ಲಿ ನಮಗೆ ಇಲ್ಲಿನ ಜನರ ಒಂದು ವ್ಯವಹಾರಗಳಿಗೆ ಅನುಗುಣವಾಗಿ ಇಲ್ಲಿ ಸಾಮಾನ್ಯ ಯಾವುದೆಲ್ಲ ಮಾಡ್ತಾರೆ ಅದನ್ನು ಹೊಂದಿಕೊಂಡು ನಾವು ಇಲ್ಲಿ ಸಾಧಕರಿಗೆ ಸನ್ಮಾನ ಅಂತ ಈ ಸಂದರ್ಭದಲ್ಲಿ ಮಾಡ್ತೇವೆ. ಅಂದರೆ ವಿದ್ವಾಂಸರೇ ಅಂತ ಹೇಳಿದ ಕೂಡಲೇ ನಾವು ವಿದ್ವಾಂಸರನ್ನು ಮಾತ್ರ ಕರಿಬೇಕಾಗ್ತದೆ, ವೇದ ಪಂಡಿತರನ್ನು ಮಾತ್ರ ಕರಿಬೇಕಾಗ್ತದೆ. ಇಲ್ಲಿ ಹಾಗಲ್ಲ. ಇಲ್ಲಿ ಎಲ್ಲ ವಿಧದಲ್ಲಿ ಹೆಚ್ಚಿನವರು ನಮ್ಮಲ್ಲಿ ಇರುವುದರಿಂದ, ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿಸಿದಂಥ, ಸಮಾಜಕ್ಕೆ ಗುರುತರವಾದ ಸೇವೆ ಸಲ್ಲಿಸಿದಂಥವರನ್ನು ನಾವಿಲ್ಲಿ ಸನ್ಮಾನ ಮಾಡೋದು ಅಂತ ಹೇಳಿ ಒಂದು ಅಭಿಪ್ರಾಯಪಟ್ಟಿದ್ದೇವೆ. ಹಾಗೆ ಆ ದೃಷ್ಟಿಯಲ್ಲಿ ನಾವು ಇವತ್ತು ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿಗಳು ಯಕ್ಷಗಾನದಲ್ಲಿ, ಅವರ ಹೆಸರು ಕೇಳದವರು ಯಾರಿಲ್ಲ. ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿಗಳು ಇಲ್ಲದೆ 1ನೇ ವರ್ಗದ ತಾಳಮದ್ದಳೆ ಕೂಟಗಳಿರುವುದಿಲ್ಲ. ಶೃಂಗೇರಿಯಲ್ಲೂ ತುಂಬ ತಾಳಮದ್ದಳೆ ಕೂಟಗಳನ್ನು ಅವರು ನಡೆಸಿಕೊಟ್ಟವರು ಅವರು. ಹಾಗೆಯೇ ನೈನಾ ಮಂಗಳೂರು, ಅವರೇನು ಅನಾನುಕೂಲದಿಂದ ಬರಲಿಕ್ಕೆ ಆಗಲಿಲ್ಲ ಅವರಿಗೆ. ಅವರು ಕೂಡ ಅಷ್ಟೇ ಪತ್ರಿಕೋದ್ಯಮದಲ್ಲಿ ಒಂದು ಅಗ್ರ ಪಂಕ್ತಿಯಲ್ಲಿರುವವರು, ಅದರಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿದವರು ಅವರು. ಹಾಗೆಯೇ ಶಾರದಾ ಮೋಹನ್ ರಾವ್ ಅವರು, ಇವರು ಕರ್ನಾಟಕ ಸಂಗೀತದಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಗೀತವನ್ನು ತಂದವರ ಪ್ರಥಮ ಸಾಲಿನಲ್ಲಿ ಅವರು ಸೇರ್ತಾರೆ. ಅದಕ್ಕಿಂತ ಮೊದಲು ನಮ್ಮಲ್ಲಿ ಕರ್ನಾಟಕ ಸಂಗೀತದ ಬಗ್ಗೆ ಹೆಚ್ಚಿನ ಆಸಕ್ತಿ ಜನರಲ್ಲಿ ಇರಲಿಲ್ಲ. ಅದನ್ನು ಕಲಿತವರು ಬಹಳ ಕಡಿಮೆ ಇದ್ದರು. ಅದರಲ್ಲಿ ಪ್ರಥಮವಾಗಿ ಅವರ ಅವರ ಎಲ್ಲ ಸಹೋದರಿಯರು ಕೂಡ ಸಂಗೀತದಲ್ಲಿ ಪರಿಣತರೇ. ಇವರು ಮುಖ್ಯವಾಗಿ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಆ ಕೆಲಸವನ್ನು ಮಾಡಿದ್ದಾರೆ. ಪಾವಂಜೆಯಲ್ಲಿ ಹರಿದಾಸ ಲಕ್ಷ್ಮಣಪ್ಪಯ್ಯನವರ ಹೆಚ್ಚಿನ ಕೃತಿಗಳಿಗೆ ಅವರು ಸ್ವರ ಹಾಕಿ ಅದನ್ನು ಕಚೇರಿಗಳನ್ನು ನಡೆಸಿಕೊಟ್ಟವರು ಅವರು. ಹಾಗೆ ಅವರನ್ನು ನಾವು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದೇವೆ. ಈ ಸತ್ಯನಾರಾಯಣ ಇಲ್ಲ ಹೇಳುವರು, ಅವರು 2 ಕ್ಷೇತ್ರದಲ್ಲಿ ಅವರದ್ದು ಮುಖ್ಯವಾಗಿ ಅವರು ಚಿತ್ರಕಾರರು, ಬಹಳ ಚಂದದ ಚಿತ್ರ ಬಿಡಿಸುವವರು ಅವರು. ಅವರು ಕೂಡ ಏನು ಅನಾನುಕೂಲದಿಂದ ಬರಲಿಕ್ಕೆ, ಅಂದರೆ ಬೇರೆ ಸಮಸ್ಯೆ ಇದೆ ಅವರಿಗೆ, ಬರಲಿಕ್ಕೆ ಆಗಲಿಲ್ಲ. ಮತ್ತು ಅವರು ಹಾರ್ಮೋನಿಯಂ ಬಾರಿಸುವವರು. ಈ ಹರಿಕಥೆಗಳಿಗೆ, ಭಜನೆಗಳಿಗೆ, ಇದಕ್ಕೆಲ್ಲ ತುಂಬ ಹಾರ್ಮೋನಿಯಂ ಬಾರಿಸ್ತಾರೆ ಅವರು. ಇಲ್ಲಿ ತುಂಬ ನೀವು ನೋಡಿರ್ಬೋದು, ಅವರಿಲ್ಲಿ ಎಷ್ಟೋ ಹರಿಕಥೆಗಳಿಗೆ ಅವರಿಲ್ಲಿ ಬಂದಿದ್ದಾರೆ ಅವರು. ಹಾಗೆ ಆಮೇಲೆ ಸಮಾಜ ಸೇವೆಯಲ್ಲಿ ಲೋಕನಾಥ್ ಅಮೀನ್ ಅಂತ ಹೇಳುವವರು. ಲೋಕನಾಥ್ ಅಮೀನ್ ಅವರು ಈಗ ಅಸ್ವಸ್ಥರಾಗಿದ್ದಾರೆ, ಅವರು ಮಲಗಿದಲ್ಲಿ ಇದ್ದಾರೆ. ಅವರಿಗೆ ಆಚೆ ಈಚೆ ಹೋಗುವ ಪರಿಸ್ಥಿತಿಯಲ್ಲಿ ಅವರಿಲ್ಲ. ನಾವು ಅವರ ಮನೆಗೆ ಹೋಗಿ ಅವರನ್ನು ಗೌರವಿಸೋದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅವರು ಅಷ್ಟೇ, ಅವರ ಯೌವನದ ಕಾಲದಲ್ಲಿ ಉಳ್ಳಾಲದಲ್ಲಿ ಲೋಕನಾಥ್ ಅಮೀನ್ ಅಂತ ಹೇಳಿದರೆ ಅವರೊಂದು ಹುಲಿಯ ರೀತಿ ಇದ್ದವರು. ಏನು ಸಮಸ್ಯೆ ಬಂದರೂ ಕೂಡ ಅವರಲ್ಲಿ ಹೋಗಿ ಅವರದನ್ನು ನಿಭಾಯಿಸಿ ಕೊಡುವರು ಅವರು. ನಮಗೂ ನಮ್ಮ ಮಠದ ಕೆಲವು ಸಮಸ್ಯೆಗಳಿತ್ತು, ಮಠ ಅಲ್ಲ ನಮ್ಮದು, ಮುಂಚೆ ನಮ್ಮ ಈ ಮಠಕ್ಕೆ ಕೊಡುವ ಮೊದಲು ಈ ಜಾಗದಲ್ಲಿ ಸ್ವಲ್ಪ ಸಮಸ್ಯೆಗಳಿತ್ತು. ಅದೆಲ್ಲವನ್ನು ನಮಗೆ ಪರಿಹರಿಸಿಕೊಟ್ಟವರು ಅವರು, ಲೋಕನಾಥ್ ಅಮೀನ್ ಅವರು ಬಂದು. ಹಾಗೆ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ನಾವು ಇದ್ದಂಥ ಜಾಗದಲ್ಲಿ ಕೂಡ ಸಮಸ್ಯೆಗಳನ್ನು ಅವರು ಬಂದು ನಮಗೆ ಪರಿಹರಿಸಿಕೊಟ್ಟಿದ್ದಾರೆ. ಈ ಊರಿನಲ್ಲಿ ಎಲ್ರಿಗೂ ಅವರು ಆಗ ಯಾವುದೇ ಕೆಲಸಕ್ಕೆ ಅವರು ಹೋಗಿ ಸಹಕಾರ ಕೊಡುವವರು ಅವರು. ಅಂತ ಅವರನ್ನು ನಾವು ಸಮಾಜ ಸೇವೆಯಲ್ಲಿ ನಾವು ಗುರುತಿಸ್ಕೊಂಡು, ಬಹಳ ಸುಂದರವಾದ ಶಿಲ್ಪವನ್ನು ಬಿಡಿಸುವವರು ಅವರು, ಮೂರ್ತಿಗಳನ್ನೆಲ್ಲ ಕೆತ್ತುವವರು ಅವರು. ನೋಡಲಿಕ್ಕೆ ಬಹಳ ಚಿಕ್ಕದಿದ್ದಾರೆ, ಬಹಳ ಸಿಂಪಲ್ ಆಗಿದ್ದಾರೆ ಅವರು ನೋಡಲಿಕ್ಕೆಲ್ಲ. ಆದರೆ ಅವರ ಕೀರ್ತಿ ಬಹಳ ದೊಡ್ಡದಿದೆ. ಹಾಗೆ ಅವರನ್ನು ಕೂಡ ನಾವು ಇವತ್ತು ಈ ಕ್ಷೇತ್ರದಲ್ಲಿ ಗುರುತಿಸಿ ಇದು ಮಾಡ್ತಾ ಇದ್ದೇವೆ. ಹಾಗೆ ಸುಹಾನ್ ಕುಮಾರ್ ಹೇಳುವವರು, ಅವರು ಕ್ರೀಡೆಯನ್ನು ಕೂಡ ನಾವು ಈ ಸರ್ತಿ ಒಂದು ಇದರಲ್ಲಿ ಈ ಸಾಧಕರ
ಇದರಲ್ಲಿ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದೇವೆ. ಅವರು ಸಣ್ಣ ಪ್ರಾಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ಅವರು ಅವರ ಶಾಲೆ ಕ್ಷೇತ್ರವನ್ನು ಪ್ರತಿನಿಧಿಸಿದವರು. ಬಹುಶಃ ಅವರ ಪ್ರಾಯದಲ್ಲಿ ಅದು ಬಹಳ ದೊಡ್ಡ ಕೆಲಸ. ಮುಂದಕ್ಕೆ ಅವರು ಇನ್ನೂ ದೊಡ್ಡ ಬೆಳೀಲಿಕ್ಕಿದೆ. ಅವರು ಇನ್ನೂ ಬೆಳೀಲಿ ಅಂತ ಹಾರೈಸ್ತಾ ಹೀಗೆ ಇಂಥವರಿಗೆ ನಾವು ಇವತ್ತು ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಾಗೆ ಇವತ್ತು ನಾವು ಅಧ್ಯಕ್ಷರಾಗಿ ನಮ್ಮ ರವೀಂದ್ರ ಆಚಾರ್ಯ ಅವರನ್ನು ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಅವರು ವಿಶ್ವ ಬ್ರಾಹ್ಮಣ ಸಮಾಜದಲ್ಲಿ ದೊಡ್ಡ ನೇತಾರರವರು, ಅಲ್ಲಿ ಅದರ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡುವವರು. ಅವರದ್ದೇ ಗುರುಮಠ ಇದೆ, ಅದರಲ್ಲಿ ಕೂಡ ಅವರು ತುಂಬ ತಮ್ಮ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಅವರನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಅವರು ಇಲ್ಲಿ ಆಗಮಿಸಿದ್ದಾರೆ. ಹಾಗೆ ಪುಷ್ಪಲತಾ ಗಟ್ಟಿಯವರು ಹೇಳಿದರೆ ಅವರು ನಮ್ಮ ಇಲ್ಲಿಯವರು. ಈಗ ಅವರು ಜನ ದೊಡ್ಡದಾಗಿದ್ದಾರೆ. ಅವರು ಈಗ ಮಂಗಳೂರು ಬಾರ್ ಕೌನ್ಸಿಲ್ನ ಉಪಾಧ್ಯಕ್ಷರು, ಪ್ರಸಿದ್ಧ ನ್ಯಾಯವಾದಿಗಳು ಎಲ್ಲ ಆಗಿದ್ದಾರೆ. ನಮಗೆಲ್ಲ ನಮ್ಮ ಚಿಕ್ಕ ಹುಡುಗಿಯಿಂದಲೇ ಅವಳು ಚಿಕ್ಕ ಮಗು ಇರುವಾಗದಿಂದ ನಾವು ಅವಳನ್ನು ನೋಡಿಕೊಂಡು ಬಂದವರು. ಅವರ ತಂದೆಯವರು ನನಗೆ ಭಾಳ ಆತ್ಮೀಯರು, ಲೋಕಯ್ಯ ಗಟ್ಟಿಯವರು ಅಂತ ಹೇಳಿದರೆ ಅವರು ಈ ಪ್ರದೇಶದಲ್ಲಿ ಬಹಳ ದೊಡ್ಡ ಸಮಾಜ ಸೇವಕರು ಅವರು. ನನಗೆ ಕೆಲವು ವಿಷಯಗಳು ಅವರ ಮೂಲಕವೇ ನನಗೆ ಕೆಲವು ವಿಷಯಗಳು ಬಂದದ್ದು. ಅವರ ಆ ರೀತಿಯ ಒಂದು ವ್ಯಕ್ತಿತ್ವ ಅವರದ್ದು, ಲೋಕಯ್ಯ ಗಟ್ಟಿಯವರದ್ದು. ಹಾಗೆ ಅವರ ಮಗಳು ಇವರು ಪುಷ್ಪಲತಾ ಗಟ್ಟಿಯವರು, ಅವರನ್ನು ಕೂಡ ನಾವು ಇವತ್ತು ಕರೆದಿದ್ದೇವೆ. ಸೋಮಶೇಖರ್ ಅವರು ರಾಮಕ್ಷತ್ರಿಯ ಸಮಾಜದ ಇಲ್ಲಿನ ಸಂಘದ ಉಪಾಧ್ಯಕ್ಷರವರು. ಶೃಂಗೇರಿ ಮಠದ ಪ್ರಧಾನ ಶಿಷ್ಯವರ್ಗದಲ್ಲಿ ರಾಮಕ್ಷತ್ರಿಯರು ಕೂಡ ಒಂದು ಸೇರಿಕೊಂಡಿದ್ದಾರೆ. ಹಾಗೆ ಅವರನ್ನು ಕೂಡ ನಾವು ಇವತ್ತು ಕರೆದಿದ್ದೇವೆ. ಹೀಗೆ ಎಲ್ಲರನ್ನು, ಮುಖ್ಯವಾಗಿ ಶೃಂಗೇರಿ ಮಠಕ್ಕೆ ಸುಮಾರು 47 ಶಿಷ್ಯವರ್ಗದವರು, ಜಾತಿಯವರು ಶಿಷ್ಯವರ್ಗದವರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಹೀಗೆ ಈ ಸಂದರ್ಭದಲ್ಲಿ ನಾವು ಕೆಲವರನ್ನು ಕರೆದಿದ್ದೇವೆ. ಇನ್ನಾಳು ಗೌರಿ ಗಣೇಶ ಹಬ್ಬಗೂ ಇನ್ನೂ ಕೆಲವರನ್ನು ನಾವು ಅದರಲ್ಲಿ ಕರೆದಿದ್ದೇವೆ. ಹೀಗೆ ಇಷ್ಟು ಜನರನ್ನು ನಾವು ಸೇರಿಸಿಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದ್ದೇವೆ. ಅನೇಕ ವಿಧದ ಪಾಠಗಳಿವೆ. ಒಂದು ಸಾಧಾರಣ ಪಾಠ, ಎಲ್ಲ ನಾವು ಓದೋ ರೀತಿಯಲ್ಲೇ ಅದನ್ನು ಕಂಠಪಾಠ ಮಾಡ್ತಾ ಹೋಗೋದು. ಆಮೇಲೆ ಕ್ರಮಪಾಠ, ಸ್ವರಪಾಠ, ಆಮೇಲೆ ಘನಪಾಠ, ಹಾಗೆ ಅನೇಕ ಬೇರೆ ಬೇರೆ ವಿಧದ ಪಾಠಗಳಿವೆ. ಹಾಗೆ ಅವರ ತಂದೆಯವರು ಮಗನಿಗೆ ಕ್ರಮಪಾಠವನ್ನು ಶುರು ಮಾಡಿದರು. ಇದು 2ನೇ ಮಜಲು. ಅಜ್ಜ ಅವರಿಗೆ ಪ್ರಥಮ ಹಂತದಲ್ಲಿ ತರಬೇತಿಯನ್ನು ನೀಡ್ತಾಯಿದ್ರು. ಹಾಗೆ ತಂದೆಯವರು ಕ್ರಮಪಾಠನ 2ನೇ ಹಂತದಲ್ಲಿ ತರಬೇತಿ ನೀಡಲಿಕ್ಕೆ ಆರಂಭ ಮಾಡಿದರು. ಅನೇಕ ಬಾರಿ ಶ್ರೀ ಪ್ರಸಾದ ಶರ್ಮರು ತಮ್ಮ ತಂದೆ ಮತ್ತು ಅಜ್ಜನೊಂದಿಗೆ ಶೃಂಗೇರಿ ಮಠಕ್ಕೆ ಆಗಮಿಸಿದ್ದರು. ಅವರ ಯಾತ್ರೆ ಸಮಯದಲ್ಲಿ ಅವರೊಂದಿಗೆ ಆಗಮಿಸಿದ್ದರು. ಅಲ್ಲಿ ಗುರುಗಳ ಪ್ರವಚನವನ್ನು, ಶ್ರೀ ಮಹಾಸನ್ನಿಧಾನಗಳವರ ಪ್ರವಚನ, ಅವರ ವಿದ್ವತ್ತು, ಅವರ ಪಾಠ ಇತ್ಯಾದಿಗಳನ್ನು ನೋಡಿದ ಪ್ರಸಾದ ಶರ್ಮರಿಗೆ ತಾನು ಇಲ್ಲಿಯೇ ಕಲಿತು ವಿದ್ವಾಂಸನಾಗಬೇಕು ಅಂತ ಆಸೆ ಹುಟ್ಟಿತು. ಹಾಗೆ ಅವರು ತಂದೆಯೊಂದಿಗೆ ತನ್ನ ಅಭಿಲಾಷೆಯನ್ನು ತಿಳಿಸಿದರು. ತಂದೆಯವರು ಒಪ್ಪಿಗೆ ಕೊಟ್ಟ ಬಳಿಕ ಶೃಂಗೇರಿಗೆ ಬಂದು ಗುರುಗಳೊಂದಿಗೆ, ಶ್ರೀ ಮಹಾಸನ್ನಿಧಾನಗಳೊಟ್ಟಿಗೆ ತನ್ನ ಅಭಿಲಾಷೆಯನ್ನು ತಿಳಿಸಿ ಅಲ್ಲಿಯೇ ವಿದ್ಯಾರ್ಥಿಯಾಗಿ ಸೇರಿಕೊಂಡರು. ಇದು ಸಾಧಾರಣವಾಗಿ 13ನೇ ವರ್ಷದಲ್ಲಿ, ತಮ್ಮ 13ನೇ ವರ್ಷದಲ್ಲಿ ಸೇರಿಕೊಂಡರು. ಹಾಗೆ ಸುಮಾರೊಂದು 8-9 ವರ್ಷ ಅಲ್ಲಿ ಅಧ್ಯಯನ ಮಾಡಿದರು. ಅಧ್ಯಯನದಲ್ಲಿ ಶ್ರೀ ಭಾರತೀರ್ಥ ಮಹಾಸನ್ನಿಧಾನಗಳವರು ಅವರಿಗೆ ತರ್ಕಶಾಸ್ತ್ರ ಪಾಠವನ್ನು, ಬಳಿಕ ಮೀಮಾಂಸಾಸ್ತ್ರವನ್ನು, ತರ್ಕಶಾಸ್ತ್ರ, ಮೀಮಾಂಸಾಸ್ತ್ರ ಇದನ್ನೆಲ್ಲ ಕಲಿಸಲಿಕ್ಕೆ ಸ್ವತಃ ಗುರುಗಳು ಕಲಿಸಲಿಕ್ಕೆ ಶುರು ಮಾಡಿದರು. ಪ್ರಸಾದ ಶರ್ಮರು ಕಾವ್ಯವನ್ನು ಶ್ರೀ ತಂಗಿರಾಲ ಶಿವಕುಮಾರ ಶರ್ಮರಿಂದ ಹಾಗೂ ವಿದ್ವಾನ್ ಕೃಷ್ಣರಾಜ ಭಟ್ಟರಿಂದ ವ್ಯಾಕರಣಶಾಸ್ತ್ರವನ್ನು ಕಲಿತರು. ಒಟ್ಟಿಗೆ ಅವರ ಪಾಠ ಆಗುತ್ತಾ ಇತ್ತು. ಇದರೊಂದಿಗೆ ಅವರ ಅಧ್ಯಯನ ಎಷ್ಟು ಶೀಘ್ರವಾಗಿ ಅವರು ಚುರುಕಾಗಿ ನಡೆಯುತ್ತಿತ್ತು ಅಂತ ಹೇಳಿದರೆ, ಅವರು ತಮ್ಮ ಸಹಪಾಠಿಗಳಿಗೆ, ತಮ್ಮ ಅನಂತರ ಬಂದ ಸಹಪಾಠಿಗಳಿಗೆ ಅವರು ಅಲ್ಲಿ ಪಾಠ ಮಾಡ್ತಾಯಿದ್ರು. ಅವರ ಸಂಶಯಗಳನ್ನು ಪರಿಹರಿಸ್ತಾ ಇದ್ದರು. ಸೊ ಹಾಗೆ ಇವರ ಈ ರೀತಿಯ ಅಭಿರುಚಿಯನ್ನು ಹಾಗೂ ಅವರ ಅಭಿವೃದ್ಧಿಯನ್ನು ಕಂಡ ಗುರುಗಳು ಅವರನ್ನು ಮುಂದಿನ ವರ್ಷ ಗಣಪತಿ ವ್ಯಾಖ್ಯಾರ್ಥ ವಿದ್ವತ್ ಸದನದಲ್ಲಿ ಭಾಗವಹಿಸಲಿಕ್ಕೆ ಕೇಳಿಕೊಂಡರು. ಹಾಗೆ ಅಲ್ಲಿ ಇವರ ವಾಗ್ವೈಖರಿಯನ್ನು ಕಂಡ ವಿದ್ವಾಂಸರಿಗೆಲ್ಲರಿಗೂ ಆಶ್ಚರ್ಯ ಆಯಿತು. ಅಂದರೆ ಇಷ್ಟು ಸಣ್ಣ ಹುಡುಗ ಇಷ್ಟು
ವಿಷಯಗಳನ್ನು ಕಲಿತುಕೊಂಡು ವೇದ ವೇದಾಂತಗಳ ಬಗ್ಗೆ, ನಮ್ಮ ಶಾಸ್ತ್ರಗಳ ಬಗ್ಗೆ ಇಷ್ಟು ವಿಷಯಗಳನ್ನು ಕಲಿತುಕೊಂಡು ಇಲ್ಲಿ ಬಂದು ನಮ್ಮೊಂದಿಗೆ ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬ ರೀತಿಯಲ್ಲಿ ಜಗದ್ಗುರುಗಳ ಮಾರ್ಗದಲ್ಲಿ ಶ್ರದ್ಧಾ ಶರ್ಮರ ಮೀಮಾಂಸವನ್ನು ಕಲಿಯಲಿಕ್ಕೆ ಶುರು ಮಾಡಿದರು. ನಿತ್ಯವೂ ಚಂದ್ರಮೌಳೀಶ್ವರ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದರು. ಆ ಸಮಯದಲ್ಲಿ ಕೃಷ್ಣ ಯಜುರ್ವೇದದ ಮೂಲ ಪಾಠ ಮತ್ತು ಸಂಪೂರ್ಣ ಯಜುರ್ವೇದದ ಕ್ರಮಪಾಠ ಈ ಎರಡನ್ನೂ ಚಂದ್ರಮೌಳೀಶ್ವರ ಪೂಜೆಯ ಸಮಯದಲ್ಲಿ ಹೇಳ್ತಾ ಇದ್ದರು. ಇವರ ಈ ವಿದ್ವತ್ತನ್ನು ಕಂಡ ಶ್ರೀ ಮಹಾಸನ್ನಿಧಾನಗಳವರು ಜಗನ್ಮಾತೆ ಶ್ರೀ ಶಾರದಾಂಬೆಯ ಅನುಗ್ರಹದಿಂದ ಶ್ರೀ ವಿಧುಶೇಖರ ಭಾರತಿ ಎಂಬ ಯೋಗ ಪಟ್ಟವನ್ನು ಅನುಗ್ರಹಿಸಿ ಶೃಂಗೇರಿ ಗುರು ಪರಂಪರೆ ಅನುಸಾರವಾಗಿ ತನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದರು. ಹೀಗೆ ನಮಗೆ ಎರಡನೇ ಶೃಂಗೇರಿ ಮಠದಲ್ಲಿ ಈಗ ಎರಡನೇ ಗುರುವಾಗಿ ಶ್ರೀ ವಿಧುಶೇಖರ ಭಾರತಿಗಳು ಶ್ರೀ ಸನ್ನಿಧಾನಗಳವರು ವಿರಾಜಿಸುತ್ತಾ ಇದ್ದಾರೆ. ಶ್ರೀ ಮಹಾಸನ್ನಿಧಾನಗಳ ಅನುಗ್ರಹದಿಂದ ಶ್ರೀ ಸನ್ನಿಧಾನಗಳವರು ದಿನೇ ದಿನೇ ವೃದ್ಧಿಸ್ತಾ ಇದ್ದಾರೆ ಹಾಗೂ ಮಹಾಸನ್ನಿಧಾನಗಳವರು ಒಪ್ಪಿಸುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಅವರು ಮಹಾಸನ್ನಿಧಾನಗಳ ಒಟ್ಟಿಗೆ ಕಳೆದ ವರ್ಷ ಸುಮಾರು 8 ತಿಂಗಳ ಕಾಲ ತಮಿಳುನಾಡು, ಕೇರಳಗಳ ಯಾತ್ರೆಯನ್ನು ಪೂರೈಸಿದರು. ಇತ್ತೀಚೆಗೆ ಸಾಧಾರಣ 5 ತಿಂಗಳ ಕಾಲ ಉತ್ತರ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಈ 3 ರಾಜ್ಯಗಳಲ್ಲಿ ತಾನಾಗಿ ಸಂಚರಿಸಿ ಭಕ್ತರ ಮನೋರಥವನ್ನು ಅಭೀಷ್ಟವನ್ನು ನೆರವೇರಿಸಿದ್ದಾರೆ. ಅನೇಕ ದೇವಸ್ಥಾನಗಳ ಕುಂಭಾಭಿಷೇಕವನ್ನು ನೆರವೇರಿಸಿದ್ದಾರೆ. ಅನೇಕ ದೇವಸ್ಥಾನಗಳಿಗೆ, ಶ್ರದ್ಧಾ ಕೇಂದ್ರಗಳಿಗೆ ಅಡಿಪಾಯವನ್ನು ಹಾಕಿದ್ದಾರೆ. ಹಾಗೆ ಅನೇಕ ಕಡೆ ಧಾರ್ಮಿಕ ಪ್ರವಚನವನ್ನು ನೀಡಿದ್ದಾರೆ. ಇತ್ತೀಚೆಗೆ ನನಗೆ ಶೃಂಗೇರಿಯಲ್ಲಿ ಅವರನ್ನು ಭೇಟಿ ಮಾಡುವ ಸಂದರ್ಭ ಒದಗಿ ಬಂದಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಸಾಧಾರಣ 2,000 ಜನ ಸೇರಿದ್ದರು. ಆ ಸಮಯದಲ್ಲಿ ಅವರು ಭಕ್ತರನ್ನು ಉದ್ದೇಶಿಸಿ 2 ಮಾತುಗಳನ್ನು ಹೇಳಿದರು. ಹೇಳಿದರೆ, ಭಕ್ತರಿಗೆ ಗುರುಗಳ ಅವಶ್ಯಕತೆ ಏನು, ಭಕ್ತರು ಗುರುಗಳ ಸೇವೆ ಮಾಡೋದರಿಂದ ಅವರಿಗೆ ದೊರೆಯುವ ಲಾಭ ಏನು, ಇದನ್ನು ಅತ್ಯಂತ ಸುಂದರವಾಗಿ ವಿವರಿಸಿದರು. ಈ ವಿವರವನ್ನು ಕೇಳಿದ ಯಾರಿಗೂ ಆದರೂ ಅದನ್ನು ನನಗೆ ಅಷ್ಟು ಸುಂದರವಾಗಿ ಹೇಳಲಿಕ್ಕೆ ಬರಲಿಕ್ಕಿಲ್ಲ, ಹಾಗೆ ನಾನು ಅದನ್ನು ಮುಂದುವರಿಸಲಿಕ್ಕೆ ಹೋಗುವುದಿಲ್ಲ. ಅದನ್ನು ಕೇಳಿದ ಯಾರಿಗೇ ಆದರೂ ತಮ್ಮ ಗುರುಗಳ ಸೇವೆಯಿಂದ ಆಗುವ ಲಾಭ ಅಂತೇಳಿ ತುಂಬ ನಿಶ್ಚಯವಾಗಿ ದೃಢವಾಗ್ತದೆ ಅವರಿಗೆ. ಹಾಗಾಗಿ ಅಂಥ ಗುರುಗಳ ನಮಗೆ ಅದೃಷ್ಟವಶಾತ್ ಮಹಾಸನ್ನಿಧಾನಗಳವರು ಮತ್ತು ಶ್ರೀ ಸನ್ನಿಧಾನಗಳವರು ಈಗ ಲಭಿಸಿದ್ದಾರೆ. ಅಂತಹ ಗುರುಗಳ ಸೇವೆಯನ್ನು ಮಾಡುವ ಭಾಗ್ಯ ನಮಗೆ ಲಭಿಸಿರುವುದು ಅತ್ಯಂತ ಗುರುಗಳ ಅನುಗ್ರಹದಿಂದಲೇ ಅಂತ ಹೇಳಬಹುದು. ಮೂಡಂಬೈಲು ಶ್ರೀ ಗೋಪಾಲಕೃಷ್ಣ ಶಾಸ್ತ್ರಿಗಳು ಗ್ರಂಥಕರ್ತ, ಲೇಖಕ, ಯಕ್ಷಗಾನ ಅರ್ಥಧಾರಿ, ಪುರಾಣ ಪ್ರವಚನಕಾರರು, ನಿವೃತ್ತ ಪದವೀಧರ ಮುಖ್ಯೋಪಾಧ್ಯಾಯರು, ಹಾಗೆಯೇ ಸಾಮಾಜಿಕ ಕಾರ್ಯಕರ್ತ ಮತ್ತು ಕೃಷಿಕರು. ಅವರು ಹಿಂದೆ ಬಂಟ್ವಾಳ ತಾಲೂಕಿನ ಮೂಡಂಬೈನಲ್ಲಿದ್ದರು. ಈಗ ಪಡಂಗಡಿ ಗ್ರಾಮದ ಕನ್ನಡಿಕಟ್ಟೆ ಬಳಿಯಲ್ಲಿ ಕುತ್ತಿಲದ ಶ್ರೀ ನಿಲಯದಲ್ಲಿ ವಾಸವಾಗಿದ್ದಾರೆ. ಅವರು ಸ್ವಂತ ಪರಿಶ್ರಮದಿಂದ MAಗೆ ತತ್ಸಮವಾದ ಹಿಂದಿ ರಾಷ್ಟ್ರ ಭಾಷಾ ಪ್ರವೀಣ ಪದವಿಯನ್ನು BA ಪದವಿಗಳನ್ನು ಪಡೆದವರು. ಈಗ 81 ವರ್ಷ ಪ್ರಾಯವನ್ನು ಹೊಂದಿರುವ ಶ್ರೀಯುತರು ಮೂಡಂಬೈಲು ಶಾಲೆಯಲ್ಲಿ 38 ವರ್ಷ 3 ತಿಂಗಳು ಸೇವೆಗೈದಿದ್ದಾರೆ. ಆಗ ಶಾಲೆಗೆ ಬೇಕಾದಂತಹ 8 ಎಕರೆ ಜಮೀನು ಹೊಂದಿಸಿಕೊಂಡು ತೆಂಗಿನ ತೋಟ, ಗೇರು ಬೀಜ ತೋಟ ಹಾಗೂ ಹಣ್ಣು ಹಂಪಲ ತೋಟವನ್ನು ಮಾಡಿಕೊಂಡವರು. ಶಾಲೆಗೆ ದೂರದಿಂದ ಮಾರ್ಗ ಹಾಗೂ ವಿಶಾಲ ಆಟದ ಬಯಲನ್ನು ಹೊಂದಿಸಿಕೊಂಡಂಥವರು. ಶಾಸ್ತ್ರಿಗಳು ಕೃಷಿಕ ಯುವಕ ಮಂಡಲದ ಕಾರ್ಯದರ್ಶಿಯಾಗಿದ್ದವರು. ಅದು ಉತ್ತಮ ಮಂಡಲವೆಂದು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುತ್ತದೆ. ಕೃಷಿಗೆ ಬೇಕಾದ ಉಪಕರಣಗಳನ್ನು, ಪುಸ್ತಕ ಭಂಡಾರಗಳನ್ನು, ಆಟ ನಾಟಕ ಸಾಮಗ್ರಿಗಳನ್ನು ಕ್ರೋಢೀಕರಿಸಿಕೊಂಡಿದ್ದರು. ಊರಿಗೊಂದು ಇಲಾಖೇತರ ಅಂಚೆ ಕಚೇರಿಯನ್ನು ಸ್ಥಾಪಿಸಿಕೊಂಡು ತಾನೇ 40 ವರ್ಷ ಅಂಚೆ ಪಾಲಕರಾಗಿ ಕೂಡ ದುಡಿಸಿಕೊಂಡಂತಹ ಒಬ್ಬ ವ್ಯಕ್ತಿತ್ವದವರು.
ಇವರು 1954 ಇಸವಿಯಿಂದಲೇ ಯಕ್ಷಗಾನ ಅರ್ಥಧಾರಿಯಾಗಿ ನಾಡಿನ ಉದ್ದಗಲಕ್ಕೂ ಖ್ಯಾತರು. ಅವರು ಕಳೆದ ವರ್ಷ ಯಕ್ಷಗಾನದಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಪಡೆದುಕೊಂಡಿರುತ್ತಾರೆ. ಅದರ ಮೊದಲು ಕರ್ನಾಟಕ ಸರ್ಕಾರದ ಯಕ್ಷಗಾನ ಮತ್ತು ಜಾನಪದ ಅಕಾಡೆಮಿ ಪ್ರಶಸ್ತಿ, ಪೊಳಲಿ ಶಂಕರನಾರಾಯಣ ಶಾಸ್ತ್ರಿ ಪ್ರಶಸ್ತಿ, ಮಂಗಳೂರು ಬಾನ್ಸಿರಿ ಕಲಾತಿಲಕ ಪ್ರಶಸ್ತಿ, ಮುಂಬೈ ಬಂಟರ ಸಂಘ ಮಟ್ಟಿ ಮುರಳೀಧರ ರಾವ್ ಪ್ರಶಸ್ತಿ, ಉಡುಪಿ ದಾಮೋದರ ಪಂಡೆಚ್ಚ ಪ್ರಶಸ್ತಿ, ಉಜಿರೆ ಶ್ರೇಣಿ ಪ್ರಶಸ್ತಿ, ಕೀಲಾರು ಸಂಪಾಜೆ ಕಿರಿಕ್ಕಾಡು ಪ್ರಶಸ್ತಿ, ಬನಾರಿ ಸುಳ್ಯ ಪಾಲ್ತಾಜ ಪ್ರಶಸ್ತಿ, ಶ್ರೀ ಲಕ್ಷ್ಮೀ ನಾರಣಪ್ಪಯ್ಯ ಪ್ರಶಸ್ತಿ, ಶ್ರೀಕೃಷ್ಣ ಆಶ್ರಮ ಪ್ರಶಸ್ತಿ, ಪ್ರೊಫೆಸರ್ ಎಂ ಮರಿಯಪ್ಪ ಭಟ್ಟ ಪ್ರಶಸ್ತಿ ಇತ್ಯಾದಿ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತದೆ. ಸಮ್ಮೇಳನ ಕುಂದಾಪುರ, ಮೈಸೂರು, ಮಂಗಳೂರು ವಿಶ್ವವಿದ್ಯಾನಿಲಯ, ಕರಾವಳಿ ಯಕ್ಷಗಾನ ಸಮ್ಮೇಳನ, ಮದ್ರಾಸು ವಿಶ್ವವಿದ್ಯಾನಿಲಯ, ಸಂಪಾಜೆ ಯಕ್ಷೋತ್ಸವ ಮೊದಲಾದ ಕಡೆ ನೂರಾರು ಸನ್ಮಾನಗಳಿಂದ ಗೌರವಿಸಲ್ಪಟ್ಟಿರ್ತಕ್ಕಂಥವರು. ಇವರಿಗೆ ಮೂಡುಬೈಲು ಶಾಸ್ತ್ರಿ 75 ಎಂಬ ಅಭಿನಂದನಾ ಗ್ರಂಥ ಸಮರ್ಪಿಸಲ್ಪಟ್ಟಿದೆ. ಶಾಸ್ತ್ರಿಗಳು ಕಲ್ಲಡ್ಕದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಪುತ್ತೂರಿನಲ್ಲಿ ಅಖಿಲ ಭಾರತ ಯಕ್ಷಗಾನ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಕೂಡ. ಇವರು ಬೆಂಗಳೂರು ದೂರದರ್ಶನದಲ್ಲಿ ಅರ್ಥಧಾರಿಯಾಗಿ ಸಂದರ್ಶಕನಾಗಿ ಗೌರವಿಸಲ್ಪಟ್ಟಿದ್ದಾರೆ. ಮಂಗಳೂರು, ಮದ್ರಾಸ್ ಆಕಾಶವಾಣಿಯಲ್ಲಿ ಭಾಗವಹಿಸಿದ್ದಲ್ಲದೆ 250ಕ್ಕೂ ಹೆಚ್ಚು ಕ್ಯಾಸೆಟ್ ಮತ್ತು ಸಿಡಿಗಳಲ್ಲಿ ಭಾಗವಹಿಸಿದ್ದಾರೆ. ಇವರು ಗಣನೀಯವಾಗಿರ್ತಕ್ಕಂಥ ಗ್ರಂಥಗಳನ್ನು ಬರೆದಿರ್ತಕ್ಕಂಥವರು. 620 ಪುಟಗಳ ಮಹಾಭಾರತ ಕೋಶ, 450 ಪುಟಗಳ ರಾಮಾಯಣ ಕೋಶ, ಅರ್ಥಸಹಿತ ಕುಮಾರ ವಿಜಯ, ದಶಾವತಾರ ಪ್ರವಚನ, ಭದ್ರಾಂಗದ ನಾಟಕ, ಶೇನಿ ಗೋಪಾಲಕೃಷ್ಣ ಭಟ್ಟರ ಜೀವನ ಚರಿತ್ರೆ, 16 ಮಕ್ಕಳ ನಾಟಕಗಳು ಹಾಗೂ ಅನೇಕ ಬಿಡಿ ಲೇಖನಗಳನ್ನು ಬರೆದಿರುತ್ತಾರೆ. ಇವರು 350 ಪುಟಗಳ ಪೌರಾಣಿಕ ಚಿಂತಾರತ್ನ ಎಂಬ ಪುಸ್ತಕ ಈಗ ಉಡುಪಿಯಲ್ಲಿ ಮುದ್ರಣದಲ್ಲಿದೆ. ಇವರು ಬರೆದ ಶ್ರೀಮದ್ ಭಾಗವತ ಕೋಶ ಈಗ ಮುದ್ರಣಕ್ಕೆ ಅಣಿಯಾಗ್ತಿದೆ. ಶಾಸ್ತ್ರಿಗಳು ಭೌತಿಕ ಕಲೆ ಸಾಹಿತ್ಯಗಳ ಹಾಗೆಯೇ ಭತ್ತ ಹಾಗೂ ತೋಟದ ಕೃಷಿಯಲ್ಲಿ ಕೂಡ ಆದರ್ಶ ಕೃಷಿಕರಾಗಿದ್ದಾರೆಂದು ಹೇಳಲು ಈ ಸಂದರ್ಭದಲ್ಲಿ ಬಹಳ ಸಂತೋಷವಾಗ್ತದೆ. ಇವರು ಕೊಡಗಿನ ಕೂಡಿಗೆ ಎಂಬಲ್ಲಿ ಮತ್ತು ಉಳ್ಳಾಲದ ಗೇರು ಕೃಷಿ ಕೇಂದ್ರದಲ್ಲಿ ತರಬೇತಿ ಪಡೆದಿದ್ದಾರೆ. ಜೇನು ಕೃಷಿಯಲ್ಲಿ ಕೂಡ ಅಖಿಲ ಭಾರತ ಖಾದಿ ಬೋರ್ಡ್ನಿಂದ ಪುರಸ್ಕೃತರಾದ ಇವರು ಈ ಇಳಿ ವಯಸ್ಸಿನಲ್ಲಿ ಕೂಡ ತಮ್ಮ ಆ ಒಂದು ಕಾಯಕವನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಶ್ರೀ ಮೂಡುಬೈಲ್ ಗೋಪಾಲಕೃಷ್ಣ ಶಾಸ್ತ್ರಿ. ಇವರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧಕ ಸ್ಥಾನದಲ್ಲಿ ಅವರನ್ನು ಸನ್ಮಾನ ಮಾಡುತ್ತಿರುವಂಥದ್ದು ಬಹಳ ಖುಷಿಯ ಒಂದು ಸಂಭ್ರಮದ ವಿಚಾರ ಅಂತ ಹೇಳುತ್ತಾ, ಅವರಿಗೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಧರ್ಮಾಧಿಕಾರಿಗಳು ಮತ್ತು ಎಲ್ಲ ಹಿರಿಯರು ಇದ್ಕೊಂಡು ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದಾರೆ. ಆತ್ಮೀಯ ಬಂಧುಗಳೇ, ನಾವು ಇವತ್ತು ಮಾಡುವ ಒಂದು ಸನ್ಮಾನ ಹೇಳಿದರೆ ಇದು ಗುರುಗಳ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಿರುವಂತಹ ಒಂದು ಸನ್ಮಾನ. ಇದು ನಮ್ಮ ಸಾಮಾನ್ಯವಾಗಿ ನಡೆಯುವ ಸನ್ಮಾನಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇದು ಗುರುಗಳು ಆಶೀರ್ವಾದ ಪೂರ್ವಕ ಕೊಡುವುದರಿಂದ ಅದೊಂದು ಮಾಡುವ ರೀತಿಯೇ ಬೇರೆ ರೀತಿ ಇರ್ತದೆ. ಅದು ಶಾಸ್ತ್ರಿಗಳಿಗೆಲ್ಲ ಗೊತ್ತಿದೆ ಆ ವಿಚಾರ ಎಲ್ಲ. ಆ ರೀತಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಂ ಶೃಂಗೇರಿ, ಶ್ರೀ ಶೃಂಗೇರಿ ಶಂಕರ ಮಠ ಕೋಟೆಕಾರ್ ಮಂಗಳೂರು. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರಿಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರುಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರಾಧಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾದಿರಾಜಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗ ಪುರವರಾಧೀಶ್ವರ ತುಂಗಭದ್ರಾತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದ ಪದ್ಮಾರಾಧಕ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರು ಕರಕಮಲ ಸಂಜಾತ ಜಗದ್ಗುರು ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠಾಧೀಶ್ವರ
ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಹಾಗೂ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ 20ನೇ ವರ್ಧಂತ್ಯುತ್ಸವದ ಸಂದರ್ಭ ಶ್ರೀ ವಿಳಂಬನಾಮ ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿ ದಿನಾಂಕ 16/8/2018 ಗುರುವಾರದಂದು ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪರಮಾನುಗ್ರಹದಿಂದ ಶ್ರೀ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿಜ್ಞಾಪನೆಯನ್ನು ನೀಡುವ ಮುಖಾಂತರ ಅದೇ ರೀತಿ ಶಾಲನ್ನು ಹೊಲಿಸಿ ಧರ್ಮಾಧಿಕಾರಿಗಳು ಶಾಲನ್ನು ಸೀತಾರಾಮ್ ಕುಂಬೋಳ್ ಅವರು ಗುರುಗಳ ಭಾವಚಿತ್ರ ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ರವೀಂದ್ರ ಶೆಟ್ಟಿ ಅವರು ಫಲಪುಷ್ಪವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಸನ್ಮಾನಕ್ಕೆ ವಂದನೆಗಳು ಎಲ್ಲರಿಗೂ. ಇವರ ಸುಪುತ್ರಿಯಾಗಿ 1950ರಂದು ಕೇರಳದ ಕಾಸರಗೋಡು ಜಿಲ್ಲೆ ಅಡೂರು ಗ್ರಾಮದ ಚಿನ್ನಾಡಿ ಮನೆಯಲ್ಲಿ ತನ್ನ ಜನಿಸಿರ್ತಾರೆ. 4 ಸಹೋದರರಾಗಿ 3ನೇ ಮಗಳಾಗಿ ಎಲ್ಲ ಕುಟುಂಬದವರು ತನ್ನ ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಸಂಗೀತ ಗುರುಗಳು ಆಗಿರುವಂತಹ ಚೆಂಬೈ ವೈದ್ಯನಾಥ ಭಾಗವತ ರವರ ನೇರ ಶಿಷ್ಯರಾಗಿರುವ ಇವರು ಕೆ ಕೃಷ್ಣನ್ ನಂಬಿಯವರು ಸಂಗೀತ ಆಸಕ್ತರಿಗೆ ಉಚಿತ ತರಬೇತಿಯನ್ನು ನೀಡುತ್ತಿದ್ದಾರೆ. ಪಾವಂಜೆ ಹರಿದಾಸ ಲಕ್ಷ್ಮೀನಾರಾಯಣ ಪಯ್ಯನವರ ಕೃತಿಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿ ಶೃಂಗೇರಿ ಶ್ರೀ ಭಾರತೀ ತೀರ್ಥ ಕೃತಿಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿರ್ತಾರೆ. ಮತ್ತು ಸಹೋದರರು ಹಾಡಿದಂತಹ ಸಿಡಿಯನ್ನು ಗುರುಗಳಿಂದ ಬಿಡುಗಡೆಯನ್ನು ಮಾಡಿರ್ತಾರೆ. ಅದೇ ರೀತಿ ಅವರ ಅದೇ ರೀತಿ ಮಂಗಳೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನ ಮಡಿಗೆ ಏರಿಸಿದ್ದಾರೆ. ಪಾವಂಜೆ ಹರಿದಾಸ ಮಹಿಳಾ ವೇದಿಕೆಯಿಂದ ತಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಜನ್ಮ ವರ್ಧಂತ್ಯುತ್ಸವದ ಸಂದರ್ಭ 26ನೇ ವರ್ಧಂತ್ಯುತ್ಸವ ಸಂದರ್ಭ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪರಮಾನುಗ್ರಹದಿಂದ ಶ್ರೀಮತಿ ಎಸ್ ಶಾರದಾ ಮೋಹನ್ ರಾವ್ ಮುಲ್ಕಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀಮತಿ ಬಳ್ಳವ ನಾರಾಯಣಿ ಸತ್ಯಶಂಕರ್ ಇವರು ಶಾಲನ್ನು ಹೊಂದಿಸ್ತಾ ಇದ್ದಾರೆ. ಶ್ರೀಮತ್ ಪರಮಹಂಸೆ ಇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ 26ನೇ ವರ್ಧಂತ್ಯುತ್ಸವದ ಸಂದರ್ಭ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪರಮಾನುಗ್ರಹದಿಂದ ಶ್ರೀ ಶಂಕರನಾರಾಯಣ ಆಚಾರ್ಯ ಇವರನ್ನು ಸನ್ಮಾನಿಸಿ ಶ್ರೀ ಪಿ ಡಿ ಶೆಟ್ಟಿ ಇವರು ವೇದಿಕೆಗೆ ಬಂದು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಸಂಚಾಲಕರಾಗಿರುವಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ವೇದಿಕೆಗೆ ಬಂದು ಅವರಿಗೆ ಫಲಪುಷ್ಪಗಳನ್ನು ನೀಡಿ ಅವರನ್ನು ಅಭಿನಂದಿಸಬೇಕಾಗಿ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತ್
ಪರಮಹಂಸೆ ಇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ 26ನೇ ವರ್ಧಂತ್ಯುತ್ಸವದ ಸಂದರ್ಭ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಪರಮಾನುಗ್ರಹದಿಂದ ಶ್ರೀ ಸುಹಾನ್ ಕುಂಜತ್ತೂರ್ ಇವರನ್ನು ಸನ್ಮಾನಿಸಿ ಇವರು ಬಂದು ಫಲಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕು. ಅದೇ ರೀತಿ ರಾಜೀವ್ ಕೆಂಪುಮಣ್ಣು ಇವರು ಸ್ಮರಣಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕ್ರೀಡಾ ಕ್ಷೇತ್ರವು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ. ನಮ್ಮ ಈ ಒಂದು ಸ್ಥಳಕ್ಕೆ ಹೆಸರನ್ನು ಬಲೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ಇನ್ನೊಬ್ಬರು ಮುಖ್ಯ ಪ್ರಧಾನ ಅಭ್ಯಾಗತರಾಗಿರುವಂತಹ ಶ್ರೀಮತಿ ಕೆ ಪುಷ್ಪಲತಾ ಗಟ್ಟಿ ಇವರಿಗೆ ಸುರೇಶ್ ಶೆಟ್ಟಿ ಅಂಬ್ಲಮಗರು ಇವರು ಬಂದು ಸ್ಮರಣಿಕೆ ನೀಡಿ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ ನನಗೆ ಒಂದು 4 ಬಾರಿ ಹೋಗುವ ಅವಕಾಶವೂ ಬಂತು. ಒಮ್ಮೆ ಪೆರ್ಲ ಕೃಷ್ಣ ಭಟ್ರು ನನ್ನನ್ನು ಕರ್ಕೊಂಡು ಹೋಗಿದ್ದರು ತಾಳಮದ್ದಲೆ ಅರ್ಥಕ್ಕೆ. ಪೂರ್ಣ ಅರ್ಥವನ್ನು ಈಗಿನ ದೊಡ್ಡ ಸ್ವಾಮಿಗಳು ಕೇಳಿದ್ದಾರೆ ಕೂತು. ಪೂರ್ಣ ಅರ್ಥವನ್ನು ಅವರು ಹೇಗೆ ಪ್ರತಿ ಪದಕ್ಕೆ ವರ್ತಿಸಿದ್ದಾರೆ ಎಂಬುದು ನನಗೆ ನೆನಪಿದೆ, ಹೇಳುವುದಿಲ್ಲ, ತುಂಬ ಉದ್ದಾಗ್ತದೆ ಭಾಷಣ. ಪ್ರತಿ ಪದ್ಯಕ್ಕೆ ನಾವು ಹೇಳಿದ ಅರ್ಥವನ್ನು ಅವರು ಅನುಭವಿಸಿದ್ದಾರೆ. ಅಂಥ ಒಂದು ವಿಶಿಷ್ಟವಾದ 2 ಗಂಟೆಯ ನಮ್ಮ ವಾಲಿವದೆ ಪ್ರಸಂಗವನ್ನು ಅವರು ಭಾಳ ಚೆನ್ನಾಗಿ ಹೇಳಿ ಭಾರಿ ಖುಷಿಯಾಗಿ ಅವರಿಗೆ ಯಕ್ಷಗಾನ ಒಂದು ಸಬಲ ಮಾಧ್ಯಮ ಅಂತ ಅವರು ಆಮೇಲೆ ಶೇಣಿಯವರ ಹತ್ರ ಹೇಳಿದ್ದಾರೆ. ನಾನು ಶೇಣಿಯವರ ಜೊತೆಗೂ ಅಲ್ಲಿಗೆ ಹೋಗಿದ್ದೇನೆ. ಶೇಣಿಯವರು ಶಂಭೂಕವಧ ಪ್ರಕರಣದಲ್ಲಿ ರಾಮ ಹೇಳಿದರು, ನಾನು ಶಂಭೂಕನ ತಂದೆಯಾಗಿ ವಾಲಿಯಾಗಿರುವ ಒಂದು ಪಾತ್ರವನ್ನು ಹೇಳಿದೆ. ನಮ್ಮರೊಳಗೆ ತುಂಬ ಚರ್ಚೆ ಆಗಿತ್ತು, ಅದನ್ನು ಗುರುಗಳು ಪೂರ್ಣ ಕೇಳಿದ್ದಾರೆ. ಆದ್ದರಿಂದ ಅವರಿಗೆ ನನ್ನ ವಿಷಯ ಚೆನ್ನಾಗಿ ಗೊತ್ತಿತ್ತು. ಮತ್ತೊಮ್ಮೆ ನಾವು ಹೋದಾಗ ಓಹೋ ಏನು ಅತಿರಥ ಮಹಾರಥರು ಎಲ್ಲ ಬಂದಿದ್ದೀರಿ ಅಂತ ಹೇಳಿದರು, ಹೀಗೆ ಕೈ ಮಾಡಿ. ಅಂದರೆ ಅವರಿಗೆ ಅಷ್ಟು ಒಂದು ತಮಾಷೆ, ಅಷ್ಟು ಖುಷಿ, ಇದು ಸಂತೋಷ ನಮ್ಮನ್ನೆಲ್ಲ ನೋಡಿ. ಆಗ ವರಲಕ್ಷ್ಣ ಭಟ್ ಹೇಳಿದ್ರು, ಇವರು ಮೂಡಮೈಲು ಗೊತ್ತುಂಟು, ಅವರನ್ನು ಗೊತ್ತುಂಟು, ಸುಗ್ರೀವ ಗೊತ್ತುಂಟು ಅಂತ ಹೇಳಿದರು. ನಾನು ವಾಲಿವಧೆಯಲ್ಲಿ ಸುಗ್ರೀವ ಹೇಳಿದ್ದು ಎಷ್ಟು ವರ್ಷಗಳ ಹಿಂದೆ. ಅಂದರೆ ಅಂತಹ ಒಂದು ಮಹಾತ್ಮೆ ಇರೋರಿಗೆ ಎಂಥವರನ್ನು ಮರೆತು ಹೋಗುವುದಿಲ್ಲ, ಅವರಿಗೆ ನೆನಪು ಉಳಿದೇ ಉಳಿತದೆ. ಅವರು ಸಾವಿರಾರು ಜನವನ್ನು ದಿನನಿತ್ಯ ನೋಡ್ತಾರೆ. ನಮಗೆ ಇವತ್ತು ದಿನನಿತ್ಯ ಇವತ್ತನ್ನು ನಿಮ್ಮನ್ನೆಲ್ಲ ನೋಡಿದೆ ನಾನು, ನಾಳೆ ನನಗೆ ಮರೆತು ಹೋಗ್ತದೆ, ನಿಮಗೆ ಎಲ್ಲಿ ಆಯಿತು ಅಂತ ಕೇಳುವ ಪರಿಸ್ಥಿತಿ ನಮಗೆ ಬರ್ತದೆ. ಅವರಿಗೆ ಹಾಗೆಲ್ಲ ಆಗುವುದಿಲ್ಲ, ಅವರು ಪೂರ್ಣ ನೆನಪಿಟ್ಟಿರ್ತಾರೆ ಅದನ್ನು. ಆಮೇಲೂ ನಾನೊಮ್ಮೆ ಹೋದಾಗ ಅದೇ ರೀತಿಯಾಗಿ ಅವರು ನಾನು ನನ್ನ ಹೆಂಡತಿ ನನ್ನ ಚಿಕ್ಕ ಒಂದು ಮೊಮ್ಮಗಳು ಅಲ್ಲಿಗೆ ಸ್ವಾಮಿಗಳ ಭೇಟಿಗೆ ಅಂತ ಸುಮ್ಮನೆ ಹೋದರು. ನಾನು ಹೋದಾಗ ನಾನು ಹಿಂದೆ ನಿಂತಿದ್ದೆ, ಅಂಗಿ ಶರ್ಟ್ ಎಲ್ಲ ತೆಗೆದು. ಅವರು ಸಭೆಗೆ ಬರುವುದು ಅಂದರೆ ಸರಿ 4 ಗಂಟೆಗೆ, ಅಲ್ಲೋ ಸ್ವಾಮಿ, ಸರಿ 4 ಗಂಟೆಗೆ ಅವರು ಪೀಠಕ್ಕೆ ಬರ್ತಾರೆ ಹೊರಗಡೆ. ಸಮಯ ಪಾಲನೆಯಲ್ಲಿ ಶೃಂಗೇರಿ ಈಗಿನ ಸ್ವಾಮಿಗಳು ಗೊತ್ತಿಲ್ಲ ನನಗೆ, ಇವರ ಹಿಂದಿನವರಿಗೆ ಇರುವವರು ಅಷ್ಟು ಅಚ್ಚುಕಟ್ಟಾದಂತಹ ಕ್ರಮ ಅವ್ರದ್ದು. ಬಹುಶಃ ನಾನು ನೋಡಿದ ಸ್ವಾಮೀಜಿಯವರ ಪೈಕಿ ಸಮಯ ಪಾಲನೆಯಲ್ಲಿ ಅವರು ಅದ್ವಿತೀಯರು. ಬಿಟ್ಟರೆ ಸ್ವರ್ಣವಲ್ಲಿಯವರೇ, ಬೇರೆಯವ್ರನ್ನ ದೂರುವುದಲ್ಲ, ಕಾರ್ಯಬಾಹುಳ್ಯ ಇರ್ಬೋದು. ಅಂತೂ ಶೃಂಗೇರಿಯ ಜಗದ್ಗುರುಗಳು ಬರ್ತಾಯಿದ್ರು. ಎಷ್ಟು ಅಂದರೆ ನೀವು ನಂಬಲಿಕ್ಕಿಲ್ಲ, ನಾನು ಅಷ್ಟು ದೂರದಲ್ಲಿದ್ದೆ, ನಾನು ನನ್ನ ಹೆಂಡತಿಯಲ್ಲ. ಅವರು ಇಷ್ಟು ದೂರದಲ್ಲಿ ಕೂತವರು ಹೀಗೊಮ್ಮೆ ನೋಡಿದರು, ನೀವ್ಯಾಕೆ ಅಲ್ಲಿ ನಿಂತಿದ್ದೀರಿ, ಬನ್ನಿ. ನನಗೆ ಆಶ್ಚರ್ಯ ಆಯಿತು, ದೇವ್ರೇ ಇವರಿಗೆ ಹೇಗೆ ನನ್ನ ಗುರುತ. ನಾನು ದಡರಿಸಿ ಹೋದಾಗ ಮೊದಲು ಆ ಮಗುವಿಗೆ ಹಣ್ಣು ತೆಗೆದುಕೊಟ್ಟು ನನಗೆ ಮಂತ್ರಾಕ್ಷತೆ ಕೊಟ್ಟು ಯೋಗಕ್ಷೇಮ ವಿಚಾರಿಸಿ ಎಲ್ಲ ಮಾಡಿ ಏನು ಬಂದಿರಿ ಅಂತ ಕೇಳಿದರು. ನಾನು ಸುಮ್ಮನೆ ಗುರುದೇವತಾ ಅನುಗ್ರಹಕ್ಕಾಗಿ ಬಂದದ್ದು, ಮತ್ತೇನು ಇಲ್ಲ ಗುರುಗಳೇ ಅಂತ ಹೇಳಿದೆ.
ಆ ಉತ್ತರ ಬರಬೇಕಾದ್ದು ನನಗೆ. ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು ಅಂತ ಹೇಳಿದರು. ನಾನು ಮತ್ತೆ ಹೊರಟು ಬಂದೆ. ಆ ದಿವಸ ಇದ್ದೆ ಅಲ್ಲಿ. ಮತ್ತು ಒಂದು ಸಲ ಹೋಗಿದ್ದೇನೆ, ನಾನು 2 ಸಲ ಹೋಗಿದ್ದೇನೆ. ಅಂಥದ್ದು ತುಂಬ ಗೌರವಾದರಗಳಿಂದ ಅವರು ನಮ್ಮನ್ನು ನೋಡಬೇಕಾದ ಕ್ರಮ ಅಲ್ಲ, ಗೌರವದಿಂದ ನಮ್ಮನ್ನು ಬರೀ ಶಿಷ್ಯ, ಏನು ಗೊತ್ತಿಲ್ಲದವ ಅಂತ ನೋಡಿದರೆ ಏನೂ ಅಪರಾಧ ಅಲ್ಲ. ಅವರಲ್ಲಿ ಅಂತಹ ಶಕ್ತಿ ಇದೆ. ಅಂತಹ ಗುರುಗಳ ನೆನಪನ್ನು ನಾನು ಮಾಡಿದೆ. ಇದು ಇವತ್ತಿಗೆ ಅಪ್ರಸ್ತುತ ಅಂತ ಕಾಣಬಹುದು. ಯಾಕೆಂದರೆ ನಾವು ಇವತ್ತು ವಿಧುಶೇಖರ ಭಾರತಿ ಸನ್ನಿಧಾನದವರ ಜಯಂತಿ, ಹುಟ್ಟು ಜಯಂತಿಯನ್ನು ಮಾಡ್ತಾ ಇದ್ದೇವೆ. ನಾನು ಭಾರತೀ ತೀರ್ಥರ ವಿಷಯ ಹೇಳಿದೆ, ಯಾಕೆಂದರೆ ನನಗೆ ಅವರಲ್ಲಿ ಹೆಚ್ಚು ಹೊಕ್ಕು ಬಳಕೆ ಇತ್ತು, ಆದ್ದರಿಂದ ಹೇಳಿದೆ. ಅಂತೂ ವಿಧುಶೇಖರ ಭಾರತಿಯವರ ಈ ವರ್ಧಂತಿಯ ದಿನ ಇದು ಸನ್ಮಂಗಳದಿಂದ ಕೂಡಿ ನಡೆಯಬೇಕಾದ್ದು. ಶೃಂಗೇರಿಯಲ್ಲಿಯೂ ನಡೆಯುತ್ತಾ ಇದೆ. ಇಲ್ಲಿ ಸತ್ಯಶಂಕರ ಬೊಳ್ಳ ಅವರು ನಡೆಸ್ತಾ ಇದ್ದಾರೆ. ಬೊಳ್ಳ ಅವರನ್ನು ನನಗೆ ಪರಿಚಯ, ಭಾಳ ಹಿಂದಿನ ಪರಿಚಯ. ಅವರು ಇಲ್ಲಿ ಶೃಂಗೇರಿ ಮಠ ಸ್ಥಾಪಿಸುವ ಮೊದಲು, ಶೃಂಗೇರಿಗೆ ಇದನ್ನು ಬಿಟ್ಟುಕೊಡುವ ಮೊದಲು ಅವರು ಯಕ್ಷಗಾನದಲ್ಲಿ ತುಂಬ ಪಳಗಿದವರು. ಅವರು ಈಗ ಹೀಗೆ ಇದ್ದಾರೆ ಅಂತ ನೀವು ತಿಳ್ಕೊಳ್ಳೋದು ಬೇಡ. ಅವರು ಈಗ ಚೆನ್ನಾಗಿ ಅಧ್ಯಾತ್ಮದ ಕಡೆಗೆ ಒಲಿದಿದ್ದಾರೆ. ಅವರ ಮನಸ್ಸು ಮಾನಿದೆ. ಆದರೆ ಹಾಗಲ್ಲ, ಯಕ್ಷಗಾನ ವೇಷಧಾರಿಯವರು ನಮ್ಮ ಶಾಲೆಗೆ ಬಂದು ಮೂಡಮೈಲು, ಇಲ್ಲಿಂದ ಒಂದು ಸಾಮಾನ್ಯ ಒಂದು 80 ಕಿಲೋಮೀಟರ್ ಆಗಬಹುದು, ಅಷ್ಟು ದೂರಕ್ಕೆ ಬಂದು ಅವರೊಂದು ಕಾರ್ತವೀರ್ಯನ ವೇಷ ಮಾಡಿದ್ದಾರೆ. ಅವರ ವೇಷ ನೋಡಿ ನನಗೆ ದಿಗ್ಭ್ರಮೆ ಆಗಿದೆ. ಅಲ್ಲ, ಇವರಿಗೆ ವೇಷ ಹಾಕ್ಲಿಕ್ಕೆ ಗೊತ್ತುಂಟು ಅಂತ. ಅಂತೂ ಭಾಳ ಜನರಂಜನೆ ಮಾಡಿದ್ದಾರೆ. ಆಮೇಲೆ ಒಂದು 2 ಯಕ್ಷಗಾನಕ್ಕೆ 2-3 ಕಡೆಗೆ ಬರಲಿಕ್ಕೆ ಹೇಳಿದ್ದಾರೆ. ಅವರಿಗೆ ನಮ್ಮ ಮೇಲೆ ಒಂದು ಭಾಳ ಪ್ರೀತಿ. ನಾನು ಇಲ್ಲಿಗೂ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಇಲ್ಲಿ ನಾನು ಅರ್ಥ ಹೇಳಿದ್ದೇನೆ. ಅದು ಯಾವುದೋ ದೊಡ್ಡ ಕಾರ್ಯಕ್ರಮ, ಹೊರಗಡೆ ಇಲ್ಲಿ ಚಪ್ಪರ ಭಾಳ ದೊಡ್ಡದು ಹಾಕಿ ಮಾಡಿದ್ದು. ಅದನ್ನೆಲ್ಲ ನೆನೆಸುವಾಗ ನಮ್ಮ ಹಿತಚಿಂತಕರು ಭಾಳಷ್ಟು ಮಂದಿ, ಬೊಳ್ಳ ಅವರಂಥವರು ನೀವೆಲ್ಲ ಇದ್ದೀರಿ, ನೀವೆಲ್ಲ ಇಷ್ಟು ಜನ ಸೇರಿದ್ದು ಈ ಮಳೆಗೂ ಕೂಡ ನನಗೆ ಆಶ್ಚರ್ಯ ಆಗಿದೆ. ಯಾಕೆಂದರೆ ನಾನು ಬಂದದ್ದು ಸ್ವಲ್ಪ ಬೇಗ ಆಗಿದೆ. ಹಾಗಾಗಿ ಇಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಯಾರೂ ಇಲ್ವೋ ಅಂತ ನನಗೆ ಕಂಡೋಗಿದೆ. ಆದರೆ ಇಷ್ಟು ಜನ ಸೇರಿದ್ದೀರಲ್ಲ, ನಿಮ್ಮಲ್ಲಿ ಅಂತಹ ಒಂದು ಒಗ್ಗಟ್ಟಿದೆ. ಈ ಒಂದು ರೀತಿಯ ನಮ್ಮ ಸನಾತನ ಸಂಪ್ರದಾಯದವರು ಕೂಡುವ ಸನ್ನಿವೇಶದಲ್ಲಿ ಎಲ್ಲರೂ ನಮ್ಮನ್ನು ಹಿಂದೆ ಹಾಕುವ ಆಲೋಚನೆಯಲ್ಲಿರುವಾಗ, ಸರ್ಕಾರವೇ ನಮ್ಮನ್ನು ಬೇಡ ಅಂತ ನಮ್ಮನ್ನು ನೂಕುತ್ತಾ ಇರುವಾಗ, ನೀವೆಲ್ಲರೂ ಕೂಡ ಇಷ್ಟು ಮಟ್ಟಿಗೆ ಪ್ರೀತಿಯಿಂದ ಹೆಂಗಸರು, ಮಕ್ಕಳು, ದೊಡ್ಡವರು, ಮುದುಕರು ಎಲ್ಲ ಬಂದಿದ್ದೀರಲ್ಲ, ಇದು ನಮ್ಗೆ ಭಾಳ ಸಂತೋಷ ಆಯಿತು. ನನಗೆ ಸಾಕು, ಇಷ್ಟೇ ಸಭೆ ಸಾಕು. ನಮಗೆ ತಲೆ ಲೆಕ್ಕ ಮುಖ್ಯ ಅಲ್ಲ, ತಲೆ ಇದ್ದವರು ಎಷ್ಟು ಮಂದಿ ಬಂದಿದ್ದಾರೆ ಅಂತ ಲೆಕ್ಕ ಬೇಕಾದ್ದು. ಆದ್ದರಿಂದ ಇಷ್ಟು ಮಂದಿ ಇದ್ದರೆ ನಮಗೆ ಧಾರಾಳ ಸಾಕು. ಹಾಗಾಗಿ ಇಲ್ಲಿದ್ದವ್ರನ್ನ ಎಲ್ಲರನ್ನೂ ಮಾತೆಯರು ಅಂತ ಹೇಳೋದಿಲ್ಲ, ನಾನು ಒಬ್ಬರನ್ನು ಹೇಳೋದಿಲ್ಲ, ಮಾಧವಿ ಅವರನ್ನು ಹೇಳೋದಿಲ್ಲ, ಡಾಕ್ಟ್ರನ್ನು. ಯಾಕೆಂದರೆ ನಾನು ರಕ್ತ ಸಂಬಂಧಿ ಅವರಿಗೆ. ಅವರು ಸೌರ್ಕುಡೇಲ್ನವರು, ನರಿಂಗಾನದವರು. ಅವರು ನನ್ನ ಸೊಸೆ, ನನ್ನ ಭಾವನ ಮಗಳವರು. ನನ್ನ ತಾಯಿ ಮನೆ ಸೌರ್ಕುಡೇಲು, ಅವರ ಮನೆ. ಆದ್ದರಿಂದ ನನಗೆ ಅವರು ರಕ್ತ ಸಂಬಂಧಿ. ಅವರನ್ನು ಮಾತೆ ಅಂತ ನಾನು ಹೇಳಲಿಕ್ಕಿಲ್ಲ, ಯಾಕೆಂದರೆ ಅವರು ಸೊಸೆ, ನಾನು ಆಶೀರ್ವಾದ ಮಾಡಬೇಕು ಅವರಿಗೆ. ಹಾಗಾಗಿ ನಿಮಗೂ ಎಲ್ಲ ಅಷ್ಟೇ, ದೀರ್ಘ ಸುಮಂಗಲಿ ಭವ ಅಂತ ಎಲ್ರಿಗೂ ಸುಮಂಗಲಿಯರಿಗೆ ಬೇಡಿಕೊಳ್ತೇನೆ ನಾನು. ಅಕ್ಕಂದರಿಗೆಲ್ಲ ಪ್ರಾರ್ಥನೆ ಮಾಡ್ತೇನೆ, ಎಲ್ಲರೂ ಸುಮಂಗಲಿ ಭವ, ಒಳ್ಳೆಯದಾಗಲಿ, ಎಲ್ಲರೂ ಸನ್ಮಂಗಳ ಆಗಲಿ ಅಂತ ಕೇಳಿಕೊಂಡು ಹೆಚ್ಚು ಮಾತಾಡಲಿಲ್ಲ. ಇನ್ನು ನನಗೆ ಈ ಸನ್ಮಾನವನ್ನು ಕೊಟ್ಟಿದ್ದೀರಿ, ನನ್ನ ಜೊತೆಗೆ ಬೇರೆಯವರಿಗೂ ಎಲ್ಲ ನೀವು ಸನ್ಮಾನ ಮಾಡಿದ್ದೀರಿ. ಎಲ್ಲರಲ್ಲಿಯೂ ಒಂದೊಂದು ಶಕ್ತಿ ಉಂಟು, ನಾನೇನು ದೊಡ್ಡ ಮನುಷ್ಯ ಅಲ್ಲ. ಈಗ ಇಲ್ಲಿ ಸೇರಿದಂಥ ಈ ಎಲ್ಲ ವಿದ್ವಜ್ಜನರು, ಅದೇನು ನೀವು ಹಾಗೆ ಹೇಳ್ತೀರಿ, ಅವರು ವಿದ್ವಜ್ಜನರು, ಅವರೇನು ಶಿಲ್ಪಿ ಕೆಲಸ, ಎಲ್ಲವೂ ಶಾಸ್ತ್ರವೇ. ಅತಿ ಬುದ್ಧಿವಂತರಾದೊಡಂ ಶಾಸ್ತ್ರ ಚಿಂತನೆಯಂ ಮಾಡಬೇಳಕುಂ ಅಂತ ಒಂದು ಗಾದೆ ಉಂಟು. ಎಷ್ಟೇ ಬುದ್ಧಿವಂತನಾಗಿರಲಿ ಅವನು ಓದುತ್ತಾ ಇರಬೇಕು. ಶಾಸ್ತ್ರ ಚಿಂತನೆ ಅಂತಲೇ ಇಲ್ಲಿ ಅರ್ಥ 4 ವೇದ 6 ಶಾಸ್ತ್ರ ಅಂತಲ್ಲ, ಅವನವನ ಶಾಸ್ತ್ರವನ್ನು, ವಕೀಲರು ನ್ಯಾಯಶಾಸ್ತ್ರವನ್ನು, ಶಿಲ್ಪಿಗಳು ಶಿಲ್ಪಶಾಸ್ತ್ರವನ್ನು, ಕ್ರೀಡಾಪಟುಗಳು ಕ್ರೀಡಾಶಾಸ್ತ್ರವನ್ನು, ಹಾಗೇ ಇಲ್ಲಿ ಸೇರಿದ ಚಿತ್ರಕಲಾವಿದರು ಚಿತ್ರಶಾಸ್ತ್ರವನ್ನು. ಯಾರು ಬಂದಿದ್ದಾರೆ ಇಲ್ಲಿಗೆ ಅವರೆಲ್ಲರೂ ಒಂದೊಂದು ಶಾಸ್ತ್ರವನ್ನು ಕಲ್ತವರೇ.
ಆ ಶಾಸ್ತ್ರವನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು ಮಾತ್ರ. ನನ್ನ ಜೀವನದ ಪಾಠವನ್ನು ನಾನು ಹೇಳ್ತೇನೆ. ಪ್ರತಿದಿನ ನಾನು ಈ ಪ್ರಾಯಕ್ಕೂ ಈಗ 82 ಆಯ್ತಷ್ಟೇ, ನಾನು ಈ ಪ್ರಾಯಕ್ಕೂ ತಾಡಮದ್ಲೆಗೆ ಹೋಗುವುದಾದರೆ ಪುಸ್ತಕ ಭಾಗವನ್ನು ಓದಿ ಮನನ ಮಾಡಿಕೊಂಡೇ ಹೋಗ್ತೇನೆ. ಆದರೆ ನೀವು ಕೂಡ ಸಂಗೀತ ಶಾಸ್ತ್ರ ಕಲಿತವರಿದ್ದೀರಾ, ಪ್ರತಿದಿನ ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಸ್ವಲ್ಪ ಮೇಲಿನ ಮೇಲೆ ನೋಡಿಕೊಂಡು ಆಮೇಲೆ ಹೋಗಿ ಸಭೆಯಲ್ಲಿ ಕೂತುಕೊಳ್ಳಿ. ನನಗಿದೇನು ಲಕ್ಷ್ಯ ಅಲ್ಲ ಅಂತ ನಾವು ಗ್ರಹಿಸಿಕೊಂಡು ಹೋದರೆ ಖಂಡಿತ ಒಂದಲ್ಲ ಒಂದು ದಿನ ನಾವು ಸಿಕ್ಕಿ ಬೀಳ್ತೇವೆ, ನಿಶ್ಚಯ. ಆದ್ದರಿಂದ ಬುದ್ಧಿವಂತರಾದಂಥ ಎಷ್ಟೋ ಮಂದಿ ಶಾಸ್ತ್ರಜ್ಞರು, ಶಿಲ್ಪಶಾಸ್ತ್ರಜ್ಞರಾಗಲಿ ಇನ್ನಿತರ ಶಾಸ್ತ್ರಜ್ಞರಾಗಲಿ ಇಲ್ಲಿ ಇದ್ದೀರಿ. ಎಲ್ಲರೂ ಕೂಡ ನೀವು ಆರಾಧ್ಯರೇ, ನಮಗೆ ಎಲ್ಲರೂ ಆರಾಧ್ಯರೇ. ಇಲ್ಲಿರುವಂತಹ ಯಾವತ್ತು ರಾಜಕೀಯದವರು ಇರಬಹುದು. ಯಾರೋ ಒಬ್ಬ ಅಮ್ಮ ನಮ್ಮ ತಂಗಿ ಇಲ್ಲಿ ಇದ್ದರು, ಕೌನ್ಸಿಲರ್ ಅಂತ ಹೇಳಿದರು. ತುಂಬ ಸಂತೋಷ ನನಗೆ. ಯಾಕೆಂದರೆ ಹೆಚ್ಚಿನ ಕಡೆಯಲ್ಲಿ ಕೌನ್ಸಿಲರ್ ಇದಕ್ಕೆಲ್ಲ ಬರುವುದಿಲ್ಲ, ಪಂಚಾಯತ್ನವರೆಲ್ಲ ಬರುವುದಿಲ್ಲ ಇದಕ್ಕೆ. ಏನುಂಟಲ್ಲಿ, ನಮಗೇನುಂಟು ಅಂತ. ಆದ್ದರಿಂದ ಹಾಗಲ್ಲ, ನೀವೆಲ್ಲ ಇದು ಕೇಳಬೇಕಾದ ವಿಚಾರ, ಕೇಳಿ ಮನನ ಮಾಡಬೇಕಾದ ವಿಚಾರ, ನಮ್ಮಲ್ಲಿ ಒಗ್ಗಟ್ಟಿನ ವಿಚಾರ. ಇಂಥ ಒಂದು ದಿವ್ಯ ಸ್ಥಳ ಒಂದು ನಿರ್ಮಾಣ ಆಗಬೇಕಿಲ್ಲಿ, ನಮಗೆಲ್ಲರಿಗೂ ಕೂಡುವುದಕ್ಕೊಂದು ಯೋಗ್ಯ ಸ್ಥಳ ಇರಬೇಕು ಎಂಬ ಆ ಒಂದು ಸಂಕೇತವನ್ನು ನೀವು ಕಾಣಿಸಿದ್ದೀರಿ. ಬಹುಶಃ ಇಷ್ಟೇ ಸಾಕು. ನಿಮ್ಮೆಲ್ಲರನ್ನು ನಾನು ಪ್ರೀತಿಪೂರ್ವಕವಾಗಿ ನನ್ನನ್ನು ಈ ರೀತಿಯಾಗಿ ಉತ್ತಮ ಕ್ರಮದಿಂದ ಸನ್ಮಾನಿಸಿದ್ದಕ್ಕೆ ನಿಮಗೆಲ್ಲ ಕೃತಜ್ಞತೆಯನ್ನು ಶಂಕರ ಗುರುವರ ಮಾಶ್ರಯೇ ಸಂತತಮಭಿಮಮ ಶ್ರೇಯಸೇ ಶಂಕರ ಗುರುವರ ಮಾಶ್ರಯೇ ಸಂತತಮಭಿಮಮ ಶ್ರೇಯಸೇ ಶಂಕರ ಗುರುವರ ಮಾಶ್ರಯೇ ಶಂಕರ ಮಹತವ ತಾರಮುದಾರಂ ಶಂಕರ ಮಹತವ ತಾರಮುದಾರಂ ಸರ್ವಶಾಸ್ತ್ರ ಶ್ರುತಿ ಸ್ಮೃತಿ ಪರಿವಾರಂ ಸರ್ವಶಾಸ್ತ್ರ ಶ್ರುತಿ ಸ್ಮೃತಿ ಪರಿವಾರಂ ಶಂಕರ ಗುರುವರ ಮಾಶ್ರಯೇ ಆಚಾರ್ಯಂ ಜಗದಾಮುನಿವಾರ್ಯಂ ವಾಚಸ್ಪತಿ ಸಮ ವಾಕ್ಚಾತುರ್ಯಂ ಆಚಾರ್ಯಂ ಜಗದಾಮುನಿವಾರ್ಯಂ ವಾಚಸ್ಪತಿ ಸಮ ವಾಕ್ಚಾತುರ್ಯಂ ಆರ್ಯ ಸೂನು ಜ್ಞಾನ ಸೂರ್ಯ ಆರ್ಯ ಸೂನು ಜ್ಞಾನ ಸೂರ್ಯ ಶ್ರೀಲಲಿತಾರ್ಪಿತ ಸರ್ವಕಾರ್ಯಂ ಶ್ರೀಲಲಿತಾರ್ಪಿತ ಸರ್ವಕಾರ್ಯಂ ಶಂಕರ ಗುರುವರ ಮಾಶ್ರಯೇ ಸಂತತಮಭಿಮಮ ಶ್ರೇಯಸೇ ಶಂಕರ ಗುರುವರ ಮಾಶ್ರಯೇ ನನಗೆ ಒಂದು ಶೃಂಗೇರಿಯ ಸಂಬಂಧ ಹೇಗೆ ಅಂಥೇಳಿ, ವಿಶೇಷವಾಗಿ ನಾನೊಂದು 6ನೇ ಕ್ಲಾಸಿನಲ್ಲಿ ಏನಿರುವಾಗ ನನ್ನ ಸೋದರ ಅತ್ತೆ ಶೃಂಗೇರಿ ಗುರುಗಳ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಅವರ ಎದುರಿಗೆ ಒಂದು ಕೂತ್ಕೊಳ್ಳಿಸಿ, ಅವರೊಂದು ಕೂತ್ಕೊಳ್ಳುವ ಪೀಠದೆ ಅದನ್ನು ಅವರು ಕೂತ್ಕೊಂಡಿದ್ದಾರೆ, ಅವರ ಎದುರಿಗೆ ನನ್ನನ್ನು ಕೂತ್ಕೊಳ್ಳಿಸಿ ಅವರು ಹೇಳಿದ ಮಾತು, ನೋಡಮ್ಮ ಇದು ನಮ್ಮ ಗುರುಪೀಠ, ಇವರು ನಮ್ಮ ಗುರುಗಳು ಅಂಥೇಳಿ ನಾನು 6ನೇ ಕ್ಲಾಸಿನೊಳಗೆ ಹೇಳಿದರು. ಆದರೆ ಅದು ನನಗೆ ತುಂಬ ನಾನು ಅದನ್ನು ಮರೆತಿದ್ದೇನೆ ಅಂತ ಹೇಳ್ಬೋದು ದೊಡ್ಡದಾಗ್ತಾ. ಇತ್ತೀಚೆಗೆ ನನ್ನ ಮಗಂದು ಒಂದು 2000
12ನೇ ಇಸವಿಯಲ್ಲಿ 11ನೇ ಇಸವಿಯಲ್ಲಿ ನನ್ನ ಮಗನ CA ಮಾಡ್ತಿದ್ದಾನೆ, ಪರೀಕ್ಷೆ ಬರೀತಿದ್ದಾನೆ, ಪಾಸ್ ಆಗ್ತಾ ಇಲ್ಲ. ಅದಕ್ಕೆ ಏನು ಅಂಥೇಳಿ ಒಂದು ಜಾತಕ ಅವನ ನೋಡುವಾಗ ಅಲ್ಲಿ ಗಿರಿಭಟ್ರು ಮಂಗಳೂರಲ್ಲಿ ಹೇಳಿದರು, ಜಗದ್ಗುರುಗಳ ಪಾದಪೂಜೆ ಮಾಡಿ ಬನ್ನಿ ಅಂತೇಳಿ. ನನಗೆ ಜಗದ್ಗುರುಗಳ ಪಾದಪೂಜೆ ಮಾಡೋದು ಹೇಗಪ್ಪ ಅಂತೇಳಿ ಕೇಳಿಕೊಳ್ಳು, ಅವ್ರ ಹತ್ರ ಕೇಳಲಿಲ್ಲ, ನಾನು ಗಿರಿಭಟ್ರ ಹತ್ರ ಕೇಳಲಿಲ್ಲ ಏನು ಅಂತೇಳಿ. ಅವರು ಹೇಳಿದರು ಶೃಂಗೇರಿಗೆ ಹೋಗಿ ಪಾದಪೂಜೆ ಮಾಡಿಸಿ ಬನ್ನಿ ಅಂತ. ಹಾಗೆ ನಾನು ವಿಚಾರಿಸುವಾಗ ಕೆಲವರು ಹೇಳಿದರು, ಇಲ್ಲ ಅದೆಲ್ಲ ಆಗು ಹೋಗೋ ಸಮಯ ಇದು ಕೆಲಸವ, ಅದೆಲ್ಲ ದುಡ್ಡಿದ್ದವರಿಗೆ ಆಗ್ಬೋದು, 30,000 ಎಲ್ಲ ಖರ್ಚುಂಟು ಅಂತೇಳಿ ಎಲ್ಲ ಬೇರೆ ಬೇರೆ ಮಾತುಗಳು ಬಂತು. ನಾನು ಮತ್ತು ನೆಟ್ಟಲ್ಲಿ ನೋಡುವಾಗ ಅವರು ಎಲ್ಲಿದ್ದರು, ಕಾಲಡಿಯಲ್ಲಿದ್ದರು. ಆ ದಿವಸ ನಾನು ನೋಡುವಾಗ ಕಾಲಡಿಯಲ್ಲಿದ್ದರು. ಕಾಲಡಿಗೆ ಫೋನ್ ಮಾಡಿ ಕೇಳುವಾಗ ವಿಚಾರಿಸುವಾಗ ಬಂತು, ಅವರು 2 ದಿವಸ 3 ದಿವಸ ಅಲ್ಲಿ ಇರ್ತಾರೆ. ಅನಂತರ ಅವರು ದಿವಸಕ್ಕೆ 30 ಕಿಲೋಮೀಟರ್ ಸಂಚಾರ ಮಾಡ್ತಾರೆ ಅಂತ ಹೇಳಿ ಧರ್ಮ ಪ್ರಚಾರಕ್ಕೆ. ಹಾಗೆ ನಾವು ಏನು ಮಾಡಿದೆವು, ರೈಲಲ್ಲಿ ಕೂತ್ಕೊಂಡು ಕಾಲಡಿಗೆ ಹೋದೆವು. ಕಾಲಡಿಯಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಒಂದು ರಿಕ್ಷಾ ಮಾಡಿಕೊಂಡು ಕಾಲಡಿಗೆ ಮುಟ್ಟಿದೆವು. ಮುಟ್ಟುವಾಗ ಅಲ್ಲಿಂದ ಅವರಲ್ಲಿ ಇಲ್ಲ, ಅವರು ಅಲ್ಲಿಯ ಒಳಗೆ ಹೋಗಿ ಎಲ್ಲ ನೋಡುವಾಗ ಅವರಿಲ್ಲ. ವಿಚಾರಿಸುವಾಗ ಅವರು ಪುನಃ ಮುಂದುವರೆದಾಗಿದೆ ಅಂತ, 30 ಕಿಲೋಮೀಟ್ರ್ ಮುಂದೆ ಹೋಗಿ ಆಗಿದೆ ಅಂತೇಳಿ. ಅನಂತರ ಅವರನ್ನು ಪುನಃ ನಾವು ಸಂಜೆ ಆಗಿದೆ. ಸಂಜೆ ನಂತರ ಒಂದು ಟ್ಯಾಕ್ಸಿ ಮಾಡಿಕೊಂಡು ನಾವು ಅವರು ಇರುವಲ್ಲಿ ಜಾಗ, ಅದೀಗ ನನಗೆ ಜಾಗ ಮರ್ತೋಯ್ತು, ಅಲ್ಲಿ ಬೋಟಿಂಗ್ ಎಲ್ಲ ಉಂಟು, ಅದು ಆ ಜಾಗಕ್ಕೆ ನಾವು ಹೋದೆವು. ರಾತ್ರಿ ಸುಮಾರು ಒಂದು 9 ಗಂಟೆ ಆಗಿದೆ ಮುಟ್ಟುವಾಗ. ಅದೊಂದು ಶಾಲೆಯಲ್ಲಿ ಭಾರಿ ಚಂದ ಕಾರ್ಯಕ್ರಮ ಆಗ್ತಾಯಿತ್ತು. ಗುರುಗಳು ಬರಬೇಕಷ್ಟೇ, ಅಂದರೆ ಅವರ ವಾಹನ ಇದೆಯಲ್ಲ, ಭಾರಿ ಚಂದ ವಾಹನದಲ್ಲಿ ಬರುವುದು, ಅಲಂಕಾರ ಮಾಡಿಕೊಂಡು ಅದು ನೋಡೋದೇ ಒಂದು ಭಾರಿ ಕಣ್ತುಂಬಿ ಬರ್ತಿತ್ತು. ಹಾಗೆ ಇದು ಯಾವಾಗಂದರೆ 2012 ಏಪ್ರಿಲ್ 14ಕ್ಕೆ ರಾತ್ರಿ ಅಲ್ಲಿದ್ದೇವೆ ನಾವು. ಮರುದಿವಸ ನಮಗೆ ಇದು ಎಂಥ ವಿಷು ಹಬ್ಬ. ಆ ದಿವಸ ಪ್ರತಿ ವರ್ಷ ನಾವು ಇಲ್ಲಿ ಗಣಪತಿ ಮಧುರಿಗೆ ಹೋಗುವವರು ಆ ದಿವಸ ಆ ಸನ್ನಿಧಾನದಲ್ಲಿ ಇದ್ದೇವೆ. ರಾತ್ರಿ ಬೆಳಿಗ್ಗೆ ವಿಷು ಸಂಭ್ರಮದ ದಿನ ಅದು. ಆ ದಿವಸ ಏನಾಯ್ತು ಅಂದರೆ ಅಲ್ಲಿ ಎಲ್ಲ ಬ್ರಾಹ್ಮಣ ಹೆಣ್ಮಕ್ಕಳೆಲ್ಲ ಭಾರಿ ಚಂದ ಡ್ರೆಸ್ ಮಾಡಿಕೊಂಡು ಸೀರೆ ಉಟ್ಟುಕೊಂಡು ತುಂಬ ಸಭೆ ಇತ್ತು. ನಮಗೆ ಅದು ಒಂದು ಮುಜುಗರ ಆಯಿತು, ಅಲ್ಲಿ ಹೋಗಬೇಕಿದ್ರು. ಅವ್ರಿಗೆಲ್ಲ ಕರೆದು ಕೂತ್ಕೊಳ್ಳಿ ಅಮ್ಮ ಬಂದು, ಅಂದರೆ ಅವರ ಭಾಷೆಯಲ್ಲಿ ಅವರು ಅದು ಎಂಥದ್ದು ಮಲಯಾಳಂ ಭಾಷೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ಆದರೆ ನಮಗೆ ಮುಜುಗರ ಆಯಿತು ಆವತ್ತಿಗೆ ಕೂತ್ಕೊಳ್ಳಿಕ್ಕೆ, ಅಲ್ಲಿ ಅಷ್ಟು ದೊಡ್ಡ ಸಭೆಯಲ್ಲಿ ಬಂದು ತುಂಬ ಕರೆದ್ರು ಒಳ್ಳೆ ರೀತಿಯಲ್ಲಿ. ಗುರುಗಳು ಬರಬೇಕಷ್ಟೇ. ಅದಕ್ಕೆ ನಾವು ಹೇಳಿದ್ದು, ಇಲ್ಲ ಎಷ್ಟು ಗಂಟೆಗೆ ಸಿಗ್ತಾರೆ ಅಂತೇಳಿ. ಈಗ ಸಿಗ್ತಾರೆ, ಆದರೆ ನಾಳೆ ಬೆಳಿಗ್ಗೆ 7:30 ಗಂಟೆಗೆ ಖಂಡಿತ ಅವರ ದರ್ಶನ ಸಿಗ್ತದೆ ಅಂತೇಳಿ. ಅದಕ್ಕೆ ನಮ್ಗೆ ಎಲ್ಲಿ ಉಳ್ಕೊಳ್ಳಿಕ್ಕೆ ಅಂಥೇಳಿ ಒಂದು ಸ್ಥಳ ಕೊಟ್ಟು ಸ್ವಲ್ಪ ಮುಂದಕ್ಕೆ ಒಂದು ಹೋಟೆಲ್ ಹತ್ರ, ಅಂದರೆ ಅದು ಎಂಥದ್ದು ಹೋಟ್ಲ್ ಹೆಸರು ಮರ್ತೋಗಿದೆ ಈಗ. ಆ ಹೋಟ್ಲಿನ ಪಕ್ಕದಲ್ಲೇ ಗಣಪತಿಯ ದೊಡ್ಡ ದೇವಸ್ಥಾನ ಇದೆ. ಅದರ ಬುಡದಲ್ಲಿ ದೇವಸ್ಥಾನ, ಆ ಹೋಟ್ಲಿಗೆ ಹೋಗೋ ಪಕ್ಕದಲ್ಲೇ ಒಂದು ಗಣಪತಿದು ಎಂಥದ್ದು ಅದು ದೊಡ್ಡ ಒಂದು ಆಲದ ಮರದಾಗಿದ್ದು ಆ ಗಣಪತಿಯ ಮೂರ್ತಿ ಇಟ್ಟಿದ್ದಾರೆ. ಮರುದಿವಸ ಬೆಳಿಗ್ಗೆ ನಾವು ಬೇಗ ಎದ್ದು ಆ ದಿವಸ ಎಲ್ಲ ವಸ್ತುಗಳನ್ನು ತಗೊಂಡು ಗುರುಗಳಿಗೆ ಏನು ಸಮರ್ಪಣೆ ಮಾಡಬೇಕು ನಮ್ಮಿಂದ ಆದಷ್ಟು ತಗೊಂಡು ನಾವಲ್ಲಿ ರಾತ್ರಿ ನಿಂತು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಏನು ತಗೊಂಡಿದ್ದೇವೆ ಅದನ್ನು ಕೊಂಡೋಗಿ ನಾವು ಸೀದಾ ಒಂದು ಗಣಪತಿಗೆ ದೇವಸ್ಥಾನಕ್ಕೆ ಹೋಗಿ ಭಾರಿ ಖುಷಿಯಾಯಿತು. ಒಂದು ಅವರು 7:30 ಗಂಟೆಗೆ ಹೇಳಿದ್ದಾರೆ ಬರುವುದು ಅಂಥೇಳಿ, ಆದರೆ ನಾವು 6:30 ಗಂಟೆಗೆ ಹೋಗಿ ಮುಟ್ಟಿದ್ದೇವೆ. ನಮಗೆ ಒಂದು ಕುತೂಹಲ, ಏನು ಎಷ್ಟು ಬೇಗ ನಮ್ಮ ಗುರುಗಳು ಸಿಗ್ತಾರಾ ಏನು ಅಂತೇಳಿ ಮುಟ್ಟಿ ಅದು ಸ್ವಲ್ಪ ನಡೆದುಕೊಂಡು ಹೋಗ್ಲಿಕ್ಕಿತ್ತು. ಮುಟ್ಟಿದ್ದೇವೆ. ಅನಂತರ ಅಲ್ಲಿ ನಮ್ಮನೆ ನಾವು ದೂರದಿಂದ ಬಂದವರಲ್ಲ, ಹಾಗೆ ಒಂದು ಏನೋ ಒಂದು ಅವರಿಗೆ ಇಷ್ಟು ದೂರದಿಂದ ಬಂದರಲ್ಲ ಮಂಗಳೂರಿನ ಅಂತ ಹೇಳಿ ಅಲ್ಲಿ ಇದ್ದವರಿಗೆ ಸಹಚಾರಿಗೆ ಸ್ವಲ್ಪ ಗುರುಗಳೊಟ್ಟಿಗೆ ಇದ್ದವರಿಗೆ ನಮ್ಮ ಸ್ವಲ್ಪ ಆಸಕ್ತಿ ಇತ್ತು, ಕೂತ್ಕೊಳ್ಳಿಮ್ಮ ಅಂತ ಹೇಳಿ. ಆಮೇಲೆ ಆಯಿತು, ಗುರುಗಳು ಬಂದರು. ಗುರುಗಳ ಪಾದಪೂಜೆ ಅಂಥೇಳಿ ಅಲ್ಲಿ ಚೀಟಿ ಮಾಡಿಸಿ ಪಾದಪೂಜೆ ಆಯಿತು. ಹಾಗೆ ಗುರುಗಳ ಹತ್ತಿರ ದರ್ಶನಕ್ಕೆ ಹೋಗುವಾಗ ನಮ್ಮ ಹತ್ರ ಸುಮಾರು 1 ನಿಮಿಷ ಕಾಲ ಗುರುಗಳು ಮಾತನಾಡಿದ್ದಾರೆ. ಏನಂತ ಹೇಳಿದರೆ, ನನ್ನ ಗಂಡ ಅಂತ ಕೇಳಿದರು, ಏನು ಕೆಲಸ ಮಾಡ್ತಿದ್ರಿ, ಹೆಸರು, ಎಲ್ಲಿರೋದು, ಮತ್ತು ಆಗ ನಾ ಏನು ಬಂದದ್ದು ಅಂತ ವಿಚಾರಿಸೋ ವಿಷಯರಿಗೆ ನಾನು ಹೇಳಿದೆ, ನನ್ನ ಮಗನಿಗೆ ಜಗದ್ಗುರುಗಳ ಆಶೀರ್ವಾದ ಬೇಕು ಅಂತ ಹೇಳಿದ್ದಾರೆ ಗುರುಗಳೇ, ಅದಕ್ಕೆ ಬಂದಿದ್ದೇವೆ ಅಂತ. ನಾನು ಆಶೀರ್ವಾದ ಕೊಟ್ಟೆ ಅಲ್ಲ ಅಂತ ಒಂದು ತಲೆ ಕೈ ಹಿಡಿದ್ರು. ನನಗೆ ತುಂಬ ಖುಷಿ ಆಯಿತು. ಆ ಪರೀಕ್ಷೆಯಲ್ಲಿ ಅವನು ಬರೆದವನು, ಅವನ ವಿಶೇಷತೆ ಅಂತ ಹೇಳಿದರೆ, ಅದು CA ಇಂಟರ್ ಪರೀಕ್ಷೆಯಲ್ಲಿ 6 ಸಬ್ಜೆಕ್ಟ್, ಅಂದರೆ 3 2 ಪಾರ್ಟ್. ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ಸಹ ಅವನಿಗೆ ಟೋಟಲ್ ಮಾಡುವ 9 ಬರ್ತದೆ, ಸೆಕೆಂಡ್ ಪಾರ್ಟಲ್ಲಿ ಸಹ ಟೋಟಲ್ ಮಾಡುವ 9 ಬರ್ತದೆ, ಟೋಟಲ್ ಮಾಡುವಾಗ ಸಹ 9 ಬರ್ತದೆ. ಅದಲ್ಲದೆ ಅವನ ರ್ಯಾಂಕ್ 32ನೇ ರ್ಯಾಂಕ್ ಭಾರತದಲ್ಲಿ. ಅದೊಂದು ವಿಶೇಷ ನನಗೆ ಅನುಗ್ರಹ ಗುರುಗಳು ಕೊಟ್ಟದಂದರೆ ನಾನು ತುಂಬ ಅಂತನಾಳು ತುಂಬ ಇದಾಗ್ತದೆ, ಸಂತೋಷದಿಂದ ಇದು ಕಣ್ಣೀರು ಬರ್ತಾ ಉಂಟು, ಅಷ್ಟು ನನಗೆ ಗುರುಗಳ ಆಶೀರ್ವಾದ ಸಿಕ್ಕಿದೆ. ಆದರೆ ಅನಂತರ ನಾನೀಗ 2-3 ದಿವಸದಲ್ಲಿ ಆಲೋಚನೆ ಮಾಡ್ತಿದ್ದೆ, ಗುರುಗಳ ಅನಂತರ ನನಗೆ ಗುರುಗಳಂಥ ಸಂದರ್ಭ ಸಿಗಲಿಲ್ಲ. ಒಂದು ಸರ್ತಿ ನಾನು ಆಕಸ್ಮಿಕವಾಗಿ ನಾವು ಗಟ್ಟಿ ಸಮಾಜದ ಒಟ್ಟಿಗೆ ಹೋಗುವಾಗ ನಮ್ಮ ಮಠ ನಮ್ಮ ಸತ್ಯಶಂಕರ್ ಬಳ್ಳವರವರು ಅಲ್ಲಿ ನಮಗೆ ಸಿಕ್ಕಿದ್ರು. ಅದೊಂದು ವಿಶೇಷವಾಗಿ ನಮಗೆ ಪುನಃ ಅವರಿಗೆ ಪರಿಚಯ ಮಾಡಿಕೊಟ್ಟು ಇದು ಮಾಡಿ ನಮಗೆ ಮಾಡಿಕೊಟ್ಟರು.
ಆದರೂ ಸಹ ಆಗ ಸಿಕ್ಕಿದಂಥ ನಮಗೆ ಅನುಭವಗಳಲ್ಲಿ ಆಗಲಿಲ್ಲ ಅಂತಲೇ ಹೇಳ್ತೇನೆ. ಯಾಕಂದರೆ ನಾನೀಗ 2 ದಿವಸಕ್ಕೆ ಮೊದಲು ನಾನು ಆಲೋಚನೆ ಮಾಡ್ತೇನೆ, ಅಂಥ ಅಂತರಾಳದಲ್ಲಿ ಇದ್ದ ಒಂದು ಇದು ಬರಲಿಲ್ಲ ನಮಗೆ ಅಂತೇಳಿ ನಂತರದ ಸಂದರ್ಭಗಳಲ್ಲಿ ಅಂತ ಅನಿಸ್ತದೆ. ಯಾಕೆಂದರೆ ಗುರುಗಳ ಆಶೀರ್ವಾದ ಅಥವಾ ಗುರುಗಳ ಅಂಥ ಸಂದರ್ಭ ಸಿಗಬೇಕಿದ್ರೂ ಸಹ ನಮ್ಮದು ತುಂಬ ಗಂಭೀರವಾಗಿ ಒಂದು ಅಂತರಾಳದಿಂದ ಬರಬೇಕು, ಅದರಲ್ಲಿ ನಾನು ತಪ್ಪಿದ್ದೇನಾ ಅಂತ ಅನಿಸ್ತಾ ಉಂಟು ನನಗೆ. ಒಂದು 2-3 ದಿವಸಕ್ಕೆ ನಾನು ಆಲೋಚನೆ ಮಾಡ್ತಿದ್ದೆ, ಈಗ 2-3 ದಿವಸದ ಹಿಂದೆ. ಇವತ್ತು ಬೆಳಿಗ್ಗೆ ಸುಮಾರು ನಾನು ಬೆಳಿಗ್ಗೆ ಇವತ್ತು ಏನೋ ಒಂದು ಸ್ವಲ್ಪ ಮನೆಯಲ್ಲಿ ಇರುವ, ನಾಳೆ ಸಂಕ್ರಮಣ, ಇವತ್ತು ಆಟಿ ಅಂದರೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ. ಆಫೀಸಿಗೆ ಹೋಗಲಿಲ್ಲ, ಮಧ್ಯಾಹ್ನ ನಂತರ ಹೋಗುವ ಅಂತೇಳಿ ಆಫೀಸಿಗೆ ಫೋನ್ ಮಾಡಿ ಹೇಳಿದೆ. ಅಷ್ಟೊತ್ತಿಗೆ ಸುಮಾರು 11 ಗಂಟೆ ಆಗಿರ್ಬೋದು. ಆ ಹೊತ್ತಿಗೆ ನಮ್ಮ ಹರಿಣಾಕ್ಷಿ ಗಟ್ಟಿ ಫೋನ್ ಮಾಡಿದರು, ಪುಷ್ಪಕ ಬರ್ಪರ್ತೇನೆ ಅಂತ. ಓಡಿಗೆ ಹೇಳಿದೆ, ಹೇಳಿ ಕೋಟೆಗಾರಿಗೆ ಶಾರದಾ ಮಠಕ್ಕೆ ಅಂತ ಹೇಳಿದಕ್ಕೆ ನಾನು ಹೇಳಿದೆ ಎಂಚಿನಕ್ಕೆ ಅಂತ ಕೇಳಿದೆ. ಅಥವಾ ಮುರಳಿ ಪಂಚಾಯತಿಯವರಿಗೆ ಫೋನ್ ಮಾಡ್ತದ್ದು ಅಂತ ಹೇಳಿ. ಹೆಂಗೆ ಗೊತ್ತು ಜೆ ಪಂತ ಅಂದು ಎಂಕ್ಳಿಗೆ ನಾಳೆ ಗೊತ್ತು ಜೆ ಅದು ಹೆಂಚ ಬರ್ಪನಿ ಕೇಳಿದೆ. ಆನಂತರ ಈಗ ನಮ್ಮ ಇಲ್ಲಿ ಇವರು ಫೋನ್ ಮಾಡಿದ್ದಾರೆ, ಧರ್ಮಾಧಿಕಾರಿಗಳು ಮಾಡಿ ಹೇಳಿದರು ಬನ್ನಿ ಅಂತ ಹೇಳಿ. ಅದಕ್ಕೆ ನಾನು ಅವರ ಮಾತಿಗೆ ಖಂಡಿತವಾಗಿ ಬೆಲೆ ಕೊಟ್ಟು, ಯಾಕಂದರೆ ಅವರು ನನಗೆ ಏನು ಅವರು ಯುವಕನಿರುವಾಗ, ನಾನು ಚಿಕ್ಕದಿದ್ದೆ, ಯುವಕರಿರುವಾಗ ನಮಗೆ ಅವರೊಂದು ಆಸಕ್ತಿ ಏನಂತ ಹೇಳಿದರೆ, ಅವರು CA ಓದ್ತಿದ್ರು. ಒಂದು ವಿದ್ಯಾವಂತ, ಅಷ್ಟು ವಿದ್ಯಾವಂತ ಆಗಿರೂ ಸಹ ಕೆಲ ವಿಚಾರಗಳಲ್ಲಿ ಚರ್ಚೆ ಮಾಡುವಾಗ ಏನು ಇವರು ಯಾಕೆ ಚರ್ಚೆ ಮಾಡ್ತಾರೆ ಇಂಥದ್ದೆಲ್ಲ ಅಂತ ಅನಿಸ್ತಾ ಇತ್ತು ಆಗ. ಈಗ ಅಂಥ ವ್ಯಕ್ತಿ ಒಬ್ಬರು ಈ ಧರ್ಮಾಧಿಕಾರಿಯಾಗಿ ನಮಗೆ ಅವರಿಂದ ಕಲಿಯುವಂಥ ವಿಚಾರಗಳು ತುಂಬ ಇದೆ ಈಗ ನೋಡಿದರೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಒಂದು ಆಧ್ಯಾತ್ಮಿಕ ಒಂದು ಕೇಂದ್ರ ಅಂತ ಹೇಳಿದರೆ ದೇವಸ್ಥಾನಗಳಿದ್ದವ ಹೊರತು ಇಂತಹ ಕೇಂದ್ರಗಳು ಯಾವುದೂ ಇಲ್ಲ ಇಲ್ಲಿ. ಮಠದ ಪದ್ಧತಿಯಲ್ಲಿ ಯಾವುದಿರಲಿಲ್ಲ. ಆದ ಕಾರಣ ಅದನ್ನು ಇಲ್ಲಿ ಸ್ಥಾಪನೆ ಮಾಡಿ ಅವರು ಪ್ರತಿ ವರ್ಷ ಗಣೇಶ ಗೌರಿ ಹಬ್ಬ ಇಲ್ಲಿ ಎಲ್ಲೂ ಆಗ್ತಾ ಇಲ್ಲ. ನಮಗೆ ಗಣೇಶ ಗೌರಿ ಹಬ್ಬ ಅಂದರೆ ಬ್ರಾಹ್ಮಣರ ಮನೆಯಲ್ಲಿ ಮಾತ್ರ ಆಗುವಂಥದ್ದು ಅಂತ ಹೇಳಿ ನಮ್ಮ ಕಲ್ಪನೆ. ಅದನ್ನು ಇಲ್ಲಿ ಸಾರ್ವಜನಿಕವಾಗಿ ಅವರು ಮಾಡಿ ನಮಗೆ ಈ ಒಂದು ಊರಿಗೆ ತುಂಬ ಒಳ್ಳೆಯ ವಿಚಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನನಗೂ ಅವಕಾಶ ಸಿಕ್ಕಿದೆ. ಇತ್ತೀಚೆಗೆ ಗುರುಗಳು ಬಂದಾಗ, ಜಗದ್ಗುರುಗಳು ಬಂದಾಗ ಅವರ ಪಾದಪೂಜೆ ಮಾಡುವಂಥ ಇಲ್ಲಿ ಅವಕಾಶ ಸಿಕ್ಕಿದೆ. ಅದಕ್ಕೂ ನಾನು ತುಂಬ ಈ ಕ್ಷೇತ್ರಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ. ಮತ್ತು ಈ ಕ್ಷೇತ್ರದಲ್ಲಿ ನಿಮ್ಮೊಟ್ಟಿಗೆ ಈ ಒಂದು ತುಂಬ ವಿದ್ವಾಂಸರಿದ್ದಾರೆ, ಅವರೊಟ್ಟಿಗೆ ಕೂತ್ಕೊಂಡು ನಾನು ನಿಂತ್ಕೊಂಡು ಇಷ್ಟು ಮಾತನಾಡ್ತೇನೆ ಅಂತ ಹೇಳಿದರೂ ಸಹ ಅದು ಅವರ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ 2 ದಿವಸಕ್ಕೆ ಮೊದಲು ನನ್ನಲ್ಲಿ ಮನಸ್ಸಲ್ಲಿ ಬಂದಿತ್ತು, ನನಗೆ ಶಂಕರ ಗುರುಗಳ ಅಂಥ ಆಶೀರ್ವಾದ ಸಿಗಲಿಲ್ಲ ಆಮೇಲೆ ಅಂತೇಳಿ. ಈಗ ಅನಿಸ್ತದೆ ಅವರ ನಮ್ಮೊಟ್ಟಿಗೆ ಇದ್ದಾರೆ, ನಮಗೆ ಅವರ ಆಶೀರ್ವಾದ ಯಾವಾಗಲೂ ಇದೆ. ಭಾರತೀಯ ತೀರ್ಥ ಮಹಾಸನ್ನಿಧಾನಗಳವರ ಹಾಗೂ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧಿಶೇಖರ ಭಾರತೀ ಸನ್ನಿಧಾನಗಳವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತಾ, ಈ ದಿವಸ ಜಗದ್ಗುರು ಶ್ರೀ ಶ್ರೀ ವಿಧಿಶೇಖರ ಭಾರತೀ ಸನ್ನಿಧಾನಗಳವರ 26ನೇ ವರ್ಧಂತ್ಯೋತ್ಸವವನ್ನು ಆಚರಿಸುವಂಥ ಈ ಸುಸಂದರ್ಭದಲ್ಲಿ ಈ ಒಂದು ಸಮಾರಂಭಕ್ಕೆ ಮುಂಚೂಣಿಯಾಗಿ ನಿಂತು ನಮಗೆಲ್ಲರಿಗೂ ಗುರುಗಳ ಜಯಂತಿಯನ್ನು ಯಾಕೆ ಆಚರಿಸಬೇಕು ಎಂಬ ವಿಚಾರದಲ್ಲಿ ತಿಳಿ ಹೇಳಿದಂತಹ ನಮ್ಮ ಶೃಂಗೇರಿ ಕೋಟೆಕಾರ ಮಠದ ಧರ್ಮಾಧಿಕಾರಿಗಳಾದ ಶ್ರೀ ಸತ್ಯಶಂಕರ ಬಳ್ಳಾವ ಇವರಿಗೆ ನಾನು ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
ಕರಿಮುಖ ಪರರಾಮ ಪರಯ ಕರಿಮುಖ ಪರರಾಮ ಪರಯ ಕರಿಮುಖ ಪರರಾಮ ಪರಯ ಕರಿಮುಖ ಪರರಾಮ ಕರಿಮುಖ ಪರಿಕೇತಿತ ಬೇನದಿ ವರದ ಹರಿ ಸುರೇಶ ದೇವಂದಿತ
La
Oh